ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು ಒಂದೇ ರೀತಿ ಕಾಣುತ್ತಾರೆ. ಇಹೈವ ಸಮದರ್ಶಿನಃ ಸರ್ಗೋ ನಮ್ರರಾದ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಲ್ಲಿ ನೆಲೆಸಿರುವುದೋ ಅವರು ಆಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾರೆ. ಅವರು ಬ್ರಹ್ಮನ್ನಂತೆ ದೋಷರಹಿತರು. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಗುರುಜಿ. ಹರೇ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಅಧ್ಯಾಯ 5ಕ್ಕೆ ಇವತ್ತು ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಅಧ್ಯಾಯ ಇದು ಕರ್ಮಯೋಗ, ಅಥವಾ ಇದನ್ನ ನಾವು ಹೇಳುವಂತಹದ್ದು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಹಾಗಂದ್ರೆ ಏನು ಅನ್ನೋದನ್ನ ನಾವು ಮುಂದೆ ನೋಡೋಣ. ಸೊ ಎಂದಿನಂತೆ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಗಣಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹರೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತೇ ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಪ್ರಿಯೇ ನಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಣೆ ದೇವ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆಯ ಅಧ್ಯಾಯದ ರೀಕ್ಯಾಪ್ ಬಗ್ಗೆ ನಾವು ನೋಡುವಾಗ, ಸೊ ಈಗ ನಿಮ್ಗೆ ಪರಂಪರೆಯ ಬಗ್ಗೆ ನಾವು ತಿಳಿದ್ವಿ. ಯಾವ್ಯಾವ ಪರಂಪರೆ ಇದೆ ಕ್ವಿಕ್ ಆಗಿ ಯಾರಾದ್ರೂ ಶೌಟ್ಔಟ್, ಯಾರಾದ್ರೂ ಶೇರ್ ಮಾಡಬಹುದಾ? ಯಾವ್ಯಾವ ಪರಂಪರೆಯನ್ನು ನಾವು ನಿನ್ನೆ ನೋಡಿದ್ವಿ? ಸೊ ಇಸ್ಕಾನ್ ಯಾವ ಪರಂಪರೆಯಲ್ಲಿ ಬರುತ್ತೆ? ಹರೇ ಕೃಷ್ಣ. ನನ್ನ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ ಮಾತಾಜಿ? ಎಸ್ ಪ್ರಭುಜಿ, ಕೇಳಿಸ್ತಾ ಇದೆ ಪ್ರಭುಜಿ. ಓಕೆ ಓಕೆ. ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ದೀರಾ? ಹಲೋ ಹಲೋ. ಹರೇ ಕೃಷ್ಣ. ಯಾಕೆ ಎಲ್ಲರೂ ಸೈಲೆಂಟ್? ನಾ ಹೇಳಿ ಪ್ರಭುಜಿ. ಯಾವ್ಯಾವ ಪರಂಪರೆ ಇದೆ ಮಾತಾಜಿ ಹೇಳಿ. ಗೌಡ ಮತ್ತು ಸಂಪ್ರದಾಯ. ಗೌಡ ಮತ್ತು ಸಂಪ್ರದಾಯ ಇಸ್ಕಾನಿನ ಪರಂಪರೆ. ಬಟ್ ನಾವು ಪರಂಪರೆ ಭಗವಂತನಿಂದ ಶುರುವಾದ ಪರಂಪರೆಯಲ್ಲಿ 4 ಪರಂಪರೆಯ ಬಗ್ಗೆ ಹೇಳಿದ್ವಿ. ಒಂದು ಬ್ರಹ್ಮನಿಂದ ಸ್ಟಾರ್ಟ್ ಆಗಿರುವಂತಹದ್ದು, ಇನ್ನೊಂದು ರುದ್ರ ಸಂಪ್ರದಾಯ, ರುದ್ರ ಸಂಪ್ರದಾಯ, ಶಿವನ ಸಂಪ್ರದಾಯ, ಮತ್ತೊಂದು ಚತುಷ್ಕುಮಾರರು ಸಂಪ್ರದಾಯ, ಕುಮಾರ ಸಂಪ್ರದಾಯ. ಧನ್ಯವಾದಗಳು. ಈ ಸಂಪ್ರದಾಯಗಳಲ್ಲಿ ಹೆಚ್ಚಾಗಿ ಇಸ್ಕಾನ್ ಪರಂಪರೆ ಮತ್ತೆ ಮಾಧ್ವ ಸಂಪ್ರದಾಯ ಅಂದ್ರೆ
ಇನ್ನೊಂದು ರಾಮಾನುಜಾಚಾರ್ಯರು ಬಂದಿರುವಂತಹದ್ದು. ಅಲ್ಲಿ ಅಲ್ಲೆಲ್ಲ ಭಗವಂತನ ಜ್ಞಾನದ ಶೇರ್ ಮಾಡುವಂತಹದ್ದು ಆಗ್ತಾ ಇಲ್ಲ. ಅದರಿಂದ ಈಗ ಮಾಧ್ವ ಪರಂಪರೆಯಲ್ಲಿ ಎಸ್ಪೆಷಲಿ ಇಸ್ಕಾನ್ ಪ್ರಪಂಚದಾದ್ಯಂತ ಭಗವಂತನ ಈ ಸಂದೇಶವನ್ನ ಹರಡ್ತಾ ಇದೆ. ಸೊ ಭಗವಂತನ ರೂಪ ಶಾಶ್ವತವಾದದ್ದು ಅಲ್ವಾ? ಸೊ ಭಗವಂತ ಅವನು ಹೇಳ್ತಾನೆ, ತಾನು ಪ್ರತಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಯಥಾ ನಮ್ಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ನಾನು ಎಲ್ಲಿ ಎಲ್ಲಿ ಅಧರ್ಮದ ಧರ್ಮ ಸ್ಥಾಪನೆಗಾಗಿ ಮತ್ತೆ ಇದರ ಅಂದ್ರೆ ಸಜ್ಜನರ ರಕ್ಷಣೆಗಾಗಿ ಈಗ ಅವನು ಪದೇ ಪದೇ ಪ್ರತಿಯೊಂದು ಯುಗದಲ್ಲಿಯೂ ಹುಡ್ತಾ ಇರ್ತಾನೆ. ನಿನ್ನೆ ನಾವು ಯುಗ ಧರ್ಮದ ಬಗ್ಗೆ ನೋಡಿದ್ವಿ, ಹೇಗೆ ಬೇರೆ ಬೇರೆ ರೀತಿಯಾದಂತಹ ಯುಗಗಳು, ಬ್ರಹ್ಮನ ಆಯುಷ್ಯ, ಬ್ರಹ್ಮನ ಹಗಲು, ಬ್ರಹ್ಮನ ರಾತ್ರಿ, ಹೀಗೆ ಪ್ರತಿಯೊಂದನ್ನು ನಿನ್ನೆ ನೋಡಿದ್ವಿ. ಸೊ ಅದರಿಂದ ಕರ್ಮ, ಅಕರ್ಮ, ವಿಕರ್ಮದ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡಿದ್ದು. ಸೊ ಯಾರಾದ್ರೂ ಏನು ಕರ್ಮ ಅಂದ್ರೆ, ಅಕರ್ಮ, ವಿಕರ್ಮ ಅಂದ್ರೆ? ಹರೇ ಕೃಷ್ಣ. ನಿತ್ಯ ಮಾಡುವ ಕರ್ಮವೇ ಕರ್ಮ, ನಿಯಮಿತ ಕರ್ಮಗಳನ್ನು ಮಾಡುವುದು ಕರ್ಮ. ಕರ್ಮ. ಎರಡನೇದ್ದು ಅಕರ್ಮ, ಭಗವಂತನಿಗೆ ಒಪ್ಪಿಸಿ ಮಾಡುವುದು. ಭಗವಂತನಿಗೆ ಒಪ್ಪಿಸಿ ಮಾಡುವಂತಹದ್ದು. ಹರೇ ಕೃಷ್ಣ. ಎರಡನೇದ್ದು ಮಾಡಬಾರದ ಕೆಲಸಗಳನ್ನು ಮಾಡೋದು ವಿಕರ್ಮ. ವಿಕರ್ಮ ಅಂತ ಕರೀತಾರೆ. ಸೊ ಈಗ ಜ್ಞಾನವನ್ನ ಯಾವ ರೀತಿಯಾಗಿ ಪಡಿಬಹುದು? ತದ್ವಿದ್ಯೆ ಪ್ರಣಿಪಾತೇನ. ಜ್ಞಾನವನ್ನ ನಾವು ಹೇಗೆ ಗಳಿಸಬಹುದು ಅನ್ನೋದನ್ನ ಭಗವಂತ ಹೇಳ್ದ ನಿನ್ನೆ. ನಾವು ನಮ್ರರಾಗಿ ಗುರುವಿನಲ್ಲಿ ಪ್ರಶ್ನಿಸುವ ಮೂಲಕ ನಮ್ಮ ಜ್ಞಾನವನ್ನ ನಾವು ಹೆಚ್ಚು ಮಾಡಿಕೊಳ್ಳುವಂತಹದ್ದು, ಪಡೆದುಕೊಳ್ಳುವಂತಹದ್ದು ಅನ್ನುವಂಥದ್ದನ್ನ ನಾವು ನಿನ್ನೆ ತಿಳ್ಕೊಂಡಿದ್ದೇವೆ. ಸೊ ಇವತ್ತು ಹೀಗೆ ಅರ್ಜುನ ಕೃಷ್ಣನಲ್ಲಿ ವಿನಮ್ರನಾಗಿ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವನು ಶರಣಾಗತನಾಗಿದ್ದಾನೆ. ಕೃಷ್ಣನನ್ನ ನಾವು ಏನಂತ ಕರಿತೇವೆ? ಅವನು ಕೃಷ್ಣಂ ವಂದೇ ವಸುದೇವ ಸುತಂ ದೇವಂ ಕಂಸ ಚಾರೂಣಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣ ಜಗತ್ತಿನ ಗುರು ಅಂತ ನಾವು ಅವನನ್ನ ಕನಿಸ್ತೇವೆ. ಅಂತಹ ಒಂದು ಜಗತ್ತಿನ ಗುರುವಿನ ಹತ್ರ ಈಗ ಅರ್ಜುನ ವಿನಮ್ರನಾಗಿ ಪ್ರಶ್ನೆಯನ್ನ ಕೇಳ್ತಾನೆ. ಅವನಿಲ್ಲಿ ಕೇಳುವಂತಹದ್ದು ಸನ್ಯಾಸನೋ ಕರ್ಮಯೋಗನೋ, ಯಾವುದು ಅತ್ಯಂತ, ಯಾವುದನ್ನ ನಾನು ಮಾಡಬೇಕೀಗ? ಸನ್ಯಾಸ ಅಂದ್ರೆ ಎಲ್ಲವನ್ನ ಬಿಟ್ಟು ಹೋಗುವಂತಹದ್ದು, ಕರ್ಮಗಳನ್ನ ಮಾಡದೇ ಇರುವಂತ. ಆದ್ರೆ ಇಲ್ಲಿ ಕರ್ಮಯೋಗದ ಬಗ್ಗೆ ಮಾತಾಡ್ತಾನೆ. ಕರ್ಮಯೋಗ ಅಂದ್ರೆ ಏನು ಅನ್ನೋದನ್ನ ಇವತ್ತು ನೋಡೋಣ. ಸೊ ಅದನ್ನ ಭಗವಂತ ಇಲ್ಲಿ ಹೇಳ್ತಾ ಇರುವಂತಹದ್ದು, ಕರ್ಮಯೋಗವೇ ಸನ್ಯಾಸಕ್ಕಿಂತಲೂ ಶ್ರೇಷ್ಠ. ಸೊ ವಿ ನೀಡ್ ಟು, ಈಗ ನಾವೇನ್ ಮಾಡ್ಬೇಕು? ಸನ್ಯಾಸ ಅಂದ್ರೆ ಏನು, ಕರ್ಮಯೋಗ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಅದನ್ನ ವಿಂಗಡಿಸಬೇಕು, ನಾವು ಸರಿಯಾಗಿ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದ ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಅಂತಿದೆ, ನಿಷ್ಕಾಮ ಕರ್ಮಯೋಗ ನಮ್ಮನ್ನ ಐಹಿಕ ಬಂಧನದಿಂದ ಮುಕ್ತಗೊಳಿಸುತ್ತೆ. ನಿಷ್ಕಾಮ ಕರ್ಮ, ಇಲ್ಲಿ ಕರ್ಮ ಮಾಡಬೇಕು. ಯಾವ ರೀತಿಯಾದ ಕರ್ಮವನ್ನ ಮಾಡಬೇಕು? ಇಲ್ಲಿ ಭಗವಂತ ಹೇಳ್ತಾ ಇರುವಂತಹದ್ದು ನಿಷ್ಕಾಮ ಕರ್ಮ ಅಂದ್ರೆ ಯಾವುದೇ ಫಲಗಳನ್ನ ಅಪೇಕ್ಷಿಸದೆ ಮಾಡುವಂತಹ ಒಂದು ಕರ್ಮ. ಈಗ ನಾವು ಮುಂದೆ ನೋಡುವ ಜಾತ್ವಾಮ ಶಾಂತಿ ರುಚತಿ, ಮನಸ್ಸಿಗೆ ಅತ್ಯಂತ ಯಾವಾಗಲೂ ಮನಸ್ಸು ಶಾಂತವಾಗಿ ಹೇಗಿರ್ಬೇಕು ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಹೇಗೆ ನಾವು ಅವನಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸುವುದರಿಂದ, ಯಾವಾಗಲೂ ನಾವು ಭಗವಂತನ ಪ್ರಜ್ಞೆಯಲ್ಲಿ ಇರುವುದರಿಂದ ನಾವು ಖಂಡಿತವಾಗಿಯೂ ನಾವೇನ್ ಕರೀತೇವೆ ಶಾಶ್ವತವಾದಂತಹ ಶಾಂತಿ ನಮಗೆ ಬೇಕು, ಎಟರ್ನಲ್ ಪೀಸ್, ನಮಗೆ ಮನಃಶಾಂತಿ ಅಂತ ನಾವೇನ್ ಹೇಳ್ತೇವೆ, ಅದು ನಾವು ಬೇರೆ ಕಡೆ ಹುಡುಕ್ತಾ ಇರ್ತೇವೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಏನು ಬೇಡ, ನನ್ನಲ್ಲೇ ಮನಸ್ಸನ್ನ ಇಡು, ನಿನಗೆ ಶಾಂತಿ ಸಿಗತ್ತೆ ಅನ್ನುವಂಥದ್ದನ್ನ. ಸೊ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಶರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನ ನಾವು ಸ್ಟಾರ್ಟ್ ಮಾಡೋಣ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೇರೋಕಂ
ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಕೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಸೊ ಇಲ್ಲಿ ಸಿಂಪಲ್, ಅವನು ಹೇಳ್ತಾನೆ, ಭಕ್ತರಾದವರು ಯಾವುದೇ ರೀತಿಯ ಕರ್ಮಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ. ಯಾರು ಹಾಗಿದ್ರೆ ಯಾರು ಯಾವ ರೀತಿಯಾದಂತಹ ಭಕ್ತರು? ಈಗ ನಾವು ನೀವು ಭಕ್ತಿಯನ್ನ ಮಾಡ್ತಾ ಇದ್ದೇವೆ, ನಾವು ಭಕ್ತರೇ. ಆದ್ರೆ ನಾವು ಭಕ್ತಿಯಲ್ಲಿ ನಾವು ಅಂತಹ ಪರಿಶುದ್ಧ ಭಕ್ತರಾಗಿಲ್ಲ. ನಾವು ಯಾರು ಪರಿಶುದ್ಧ ಭಕ್ತರಾಗಿರ್ತಾರೋ ಅವರು ಯಾವ ರೀತಿಯಾದಂತಹ ಕೆಲಸವನ್ನು ಮಾಡಬೇಕಂತಿಲ್ಲ. ಅವರನ್ನ ಅವನ ಭಗವಂತನ ಸಾಮ್ರಾಜ್ಯ ಇದು ಏನು ಈ ಆಧ್ಯಾತ್ಮಿಕ ಪ್ರಪಂಚ ಅನ್ನುವಂಥದ್ದೇ ಅವರನ್ನ ರಕ್ಷಣೆ ಮಾಡತ್ತೆ ಅಂತ ಭಗವಂತ ಮುಂದೆ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಅವರಿಗೆ ಯಾವ ಕೆಲಸವನ್ನು ಮಾಡ್ಬೇಕಂತಿಲ್ಲ, ಶುದ್ಧ ಭಕ್ತರಾದವರಿಗೆ. ಆದರೆ ಈಗ ನಾವೆಲ್ಲ ಒಂದು ಭಕ್ತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಇದು ನಾವೀಗ ಸಕಾಮ ಭಕ್ತಿ ಅಂದ್ರೆ ನಾವು ಕೆಲವು ಫಲಗಳನ್ನ ಅಪೇಕ್ಷಿಸಿ ಭಕ್ತಿಯನ್ನ ಮಾಡ್ತಾ ಇರುವಂತಹದ್ದು. ಅದರಿಂದ ನಾವಿನ್ನು ಶುದ್ಧ ಭಕ್ತರ ನಮ್ಮಂತೆ ಶುದ್ಧತೆ ಪರಿಶುದ್ಧತೆ ಬರ್ತಾ ಹೋಗುತ್ತೆ. ನಾವು ಹೆಚ್ಚು ಹೆಚ್ಚು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾ, ಭಗವಂತನಿಗೆ ಈ ಭಕ್ತಿ ಯೋಗ ಮುಂದಿನ 6 ಅಧ್ಯಾಯಗಳು ಅಂದ್ರೆ 7ನೇ ಅಧ್ಯಾಯದಿಂದ ಸ್ಟಾರ್ಟ್ ಆಗುವಂತಹದ್ದು. ಅದರಲ್ಲಂತೂ ಕ್ಲಿಯರ್ ಆಗಿ ಹೇಳಿದ್ದಾನೆ ನಾವು ಯಾವ ರೀತಿ ಭಕ್ತಿಯನ್ನ ಮಾಡಬೇಕು ಅನ್ನುವಂಥದ್ದನ್ನ. ಅಂದ್ರೆ ಆ ಭಕ್ತಿಯನ್ನ ಮಾಡೋದರಿಂದ ನಮಗೆ ಏನಾಗತ್ತೆ ಅನ್ನುವಂಥದ್ದು. ಯಾವುದಕ್ಕೂ ಅವನು ಪ್ರತಿಯೊಂದು ಕಡೆ ಅಷ್ಟು ಅಶ್ಯೂರೆನ್ಸ್ ಕೊಡ್ತಾನೆ, ಎಲ್ಲಿಯೂ ನಿನಗೆ ಸಂಶಯ ಬೇಡ, ನಾನಿದ್ದೇನೆ. ಹಲವಾರು ಶ್ಲೋಕಗಳಲ್ಲಿ ಭಗವಂತ ಹಾಗೆ ಹೇಳ್ತಾನೆ. ಆದ್ರೆ ನಾವು ನಮಗೆ ಇಂತಹ ಒಂದು ಭಗವಂತನ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಜೀವನವನ್ನ ಬದುಕಿ ಎಷ್ಟೋ ಸಮಯವನ್ನ ನಾವು ಆಲ್ರೆಡಿ ಹಾಳು ಮಾಡಿಬಿಟ್ಟಿದ್ದೀವಿ ಅಂತ ಅನ್ಸತ್ತೆ. ಸೊ ಅರ್ಜುನನು ಇಲ್ಲಿ ಕೇಳ್ತಾ ಇರುವಂತದ್ದು ಹಾಗೆ, ನಾನು ಏನ್ ಮಾಡ್ಬೇಕಾಗಿದ್ರೆ ಇದನ್ನ ಯಾವುದು ಎರಡರಲ್ಲಿ ಶ್ರೇಯಸ್ಕರ? ಸನ್ಯಾಸ ಸ್ವೀಕಾರ ಮಾಡಿ ಏನನ್ನು ಮಾಡದೆ ಕೂತ್ಕೊಳ್ಳೋದು, ಅಥವಾ ನಾನು ಅಂದ್ರೆ ಕರ್ಮಗಳನ್ನ ಅಂದ್ರೆ ಭಕ್ತಿಪೂರ್ವಕ ಕರ್ಮವನ್ನ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದೀಯ. ಸೊ ಅದಕ್ಕೆ ನೋಡೋಣ. ಈಗ ನಾವು ನೋಡುವಂತದ್ದು ಏನಂದ್ರೆ ಸಾರಿ, ಈ ಭಕ್ತಿ ಸೇವೆ ಅನ್ನುವಂತಹದ್ದು 2ನೇ ಅಧ್ಯಾಯದಲ್ಲಿಯೇ ಹೇಳುವಂತಹದ್ದು. ಏನಂದ್ರೆ ಈ ಭಕ್ತಿ ಸೇವೆ ಅನ್ನುವಂತಹದ್ದು ನಾವು ಶುಷ್ಕ ಇಲ್ಲಿ ಅಂತ ಹೇಳುವಂತಹದ್ದು ಒಣವ. ಅಂದ್ರೆ ಈಗ ನಾವು ಕೆಲವೊಂದನ್ನ ಆಲೋಚನೆ ಮಾಡ್ತೇವೆ ಮನಸ್ಸಲ್ಲಿ ಅಲ್ವಾ, ಊಹೆ ಇಮ್ಯಾಜಿನೇಷನ್ ಮಾಡ್ತೇವೆ. ಯಾವುದೇ ರೀತಿಯಾದಂತಹ ಇಮ್ಯಾಜಿನೇಷನ್ ಮಾಡೋದಕ್ಕಿಂತ ಅವನು ಹೇಳ್ತಾ ಇರುವಂತಹದ್ದೇನೋ ಭಕ್ತಿ ಸೇವೆ ಮಾಡುವುದೇ ಅತ್ಯಂತ ಮುಖ್ಯವಾದದ್ದು ಅನ್ನೋದನ್ನ ಭಗವಂತ ಹೇಳ್ತಾನೆ. ನಾವು ಯಾವುದೇ ರೀತಿಯಾಗಿ ಇಮ್ಯಾಜಿನೇಷನ್ ಮಾಡ್ತಾ ಕುತ್ಕೊಂಡ್ರೆ ಏನಾಗತ್ತೆ, ಅದು ಬರೀ ಇಮ್ಯಾಜಿನೇಷನ್ನೇ ಆಗತ್ತೆ. ಯಾವುದೇ ರೀತಿಯಾದಂತಹ ಸತ್ವ ಅದರಲ್ಲಿ ಇರುವುದಿಲ್ಲ. ಆದ್ರಿಂದ ನಾವು 2ನೇ ಅಧ್ಯಾಯ ಇಲ್ಲಿ ತನಕ ನೋಡಿರುವಂತಹದ್ದು, 2ನೇ ಅಧ್ಯಾಯದಲ್ಲಿ ಕೃಷ್ಣ ನಮ್ಗೆ ಆತ್ಮದ ಬಗ್ಗೆ ಹೇಳ್ದ. ಆತ್ಮ ಅನ್ನುವಂಥದ್ದು ಏನು ಅನ್ನುವಂಥದ್ದು ನಾವು ಆಲ್ರೆಡಿ ಅರ್ಥ ಮಾಡಿಕೊಂಡಿದ್ದೇವೆ. ನಾವೆಲ್ಲ ಆತ್ಮ, ಶರೀರವಲ್ಲ. ಈ ಶರೀರ ಅನ್ನೋದು ಟೆಂಪರರಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹಾಗೆಯೇ ಮುಂದೆ ನಮ್ಮ ಕರ್ತವ್ಯಗಳನ್ನ ನಾವು ಹೇಗೆ ಮಾಡಬೇಕು, ನಿಗದಿತ ಕರ್ತವ್ಯಗಳನ್ನ ನಾವು ಮಾಡಲೇಬೇಕು ಅನ್ನೋದನ್ನ ಅವನು ಮುಂದೆ ಹೇಳ್ತಾನೆ. ಹಾಗೆ ಫಲಪ್ರದ ಚಟುವಟಿಕೆಗಳಿಂದಾಗಿ ಆತ್ಮ ಸಿಕ್ಕಿ ಹಾಕಿಕೊಳ್ಳೋದು, ಇಲ್ಲಿ ಆತ್ಮ ಹೇಗೆ ಬಂಧನಕ್ಕೆ ಒಳಗಾಗತ್ತೆ ಐಹಿಕ ಪ್ರಪಂಚದಲ್ಲಿ ಅನ್ನೋದನ್ನ ಅವನು ಮುಂದೆ ಹೋಗಿ ಹೇಳ್ತಾನೆ. ಫಲಪ್ರದ ಚಟುವಟಿಕೆಗಳು ಅಂದ್ರೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಹೇಗೆ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಆಲೋಚನೆ ಬರುವಂತಹದ್ದು, ಆಲೋಚನೆಯ ನಂತರ ಅದನ್ನ ಬಯಸುವಂತಹದ್ದು, ಆ ಬಯಸಿದ ಮೇಲೆ ಅದನ್ನ ಈಡೇರಿಸಿಕೊಳ್ಳುವುದಕ್ಕೆ ಇಂದ್ರಿಯ ತೃಪ್ತಿಗೆ ಕುರಿತಾಗಿ ಕೆಲಸ ಮಾಡುವಂತಹದ್ದು. ಸೊ ಆ ರೀತಿಯಾಗಿ ನಾವು ಮಾಡುವಂತ ಫಲಪ್ರದ ಚಟುವಟಿಕೆಗಳು ಅಲ್ಲಿ ಇಂತಹದ್ರಲ್ಲಿ ಆತ್ಮ ಸಿಕ್ಕಿ ಹಾಕಿಕೊಂಡಿದೆ ಅನ್ನೋದನ್ನ ಹೇಳ್ತಾನೆ. ಹಾಗೆ ಮುಂದೆ ಅವನು ಹೇಳ್ತಾನೆ, ಭಕ್ತಿ ಸೇವೆಯಿಂದ ಇಲ್ಲಿಂದ ನಾವು ಈ ಆತ್ಮವನ್ನ ಬೇರ್ಪಡಿಸಬಹುದು. ಆತ್ಮವೂ ಬೇರೆ, ಶರೀರವೇ ಬೇರೆ. ಆದ್ರೆ ಆತ್ಮ ಶರೀರದಲ್ಲಿ ಒಂದಾಗಿ ತಾನೇ ಶರೀರ ಅನ್ನುವ ರೀತಿಯಲ್ಲಿ ಬದುಕ್ತಾ ಇರ್ತೇವೆ. ಆದ್ರೆ ಈ ಆತ್ಮಕ್ಕೆ ರಿಯಲೈಸ್ ಆಗ್ಬೇಕು, ಆತ್ಮ ಸಾಕ್ಷಾತ್ಕಾರವಾಗ್ಬೇಕು. ಹೇ ನಾನು ಯಾರು, ನಾನು ಈ ಶರೀರ ಅಲ್ಲ, ನಾನು ಎಲ್ಲಿಗೆ ಸೇರಿದವನು, ನನ್ನ ನಿಜವಾದ ಉದ್ದೇಶ ಏನು, ನಾನು ಯಾಕೆ ಈ ಮಾನವ ಜನ್ಮದಲ್ಲಿ ಬದುಕಿದ್ದೇನೆ ಅನ್ನುವಂತಹ ಆತ್ಮಕ್ಕೆ ಅದು ರಿಯಲೈಸ್ ಆಗ್ಬೇಕಾಗತ್ತೆ. ಸೊ ಅದನ್ನ ಭಕ್ತಿಯಿಂದ ನಾವು ಮಾಡಬಹುದು. ಭಕ್ತಿ ಅತ್ಯಂತ ಶ್ರೇಷ್ಠ. ಯಾಕೆಂದ್ರೆ ನಾಳೆ ಅಷ್ಟಾಂಗ ಯೋಗದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ನಿಮ್ಗೆ ಅರ್ಥ ಆಗತ್ತೆ ಎಷ್ಟು ಕಷ್ಟ ಬೇರೆ ರೀತಿಯಾಗಿ ನಾವು ಧ್ಯಾನ ಮಾಡುವುದು, ಆತ್ಮ ಇದು ಮಾಡುವುದು, ಶ್ವಾಸೋಚ್ಛ್ವಾಸ ಪ್ರಕ್ರಿಯೆಯಿಂದ ನಮ್ಮ ಆತ್ಮ ನಿಗ್ರಹ ಮಾಡುವಂತಹದ್ದು,
ಅಥವಾ ಯಾರು ಇಲ್ಲದ ಜಾಗಕ್ಕೆ ಹೋಗಿ ಒಂದೇ ಭಂಗಿಯಲ್ಲಿ ಕೂತು ತಪಸ್ಸನ್ನ ಮಾಡುವಂತಹದ್ದು. ನಾಳೆ ಗೊತ್ತಾಗತ್ತೆ ನಿಮ್ಗೆ ಅದ್ರ ಬಗ್ಗೆ, ಅದು ಎಷ್ಟು ಕಷ್ಟವಾದಂತಹದ್ದು. ಅದಕ್ಕಿಂತ ಭಕ್ತಿಯನ್ನ ಮಾಡ್ಕೊಂಡು ಹೋಗೋದೇ ಅತ್ಯಂತ ಉತ್ತಮ ಅನ್ನೋದು ನಿಮ್ಗೂ ನಮಗೂ ಅರ್ಥವಾಗತ್ತೆ ಭಗವದ್ಗೀತೆಯಿಂದ. ಹಾಗೆ 3ನೇ ಅಧ್ಯಾಯಕ್ಕೆ ಬಂದಾಗ ನಾವು ನೋಡಿದ್ದೇವೆ, ಅಂದ್ರೆ ಜ್ಞಾನದಲ್ಲಿ ಯಾರು ಇದನ್ನ ತಿಳ್ಕೊಂಡಿರ್ತಾರೆ, ಯಾರು ನಾವು ಆತ್ಮ ಅಲ್ಲ, ನಾವು ಶರೀರ ಅಲ್ಲ, ನಾವು ಆತ್ಮ ಅನ್ನೋದನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ, ಈ ಒಂದು ಜ್ಞಾನವನ್ನ ಅವರು ಪಡೆದಿರ್ತಾರೆ, ಅವರಿಗೆ ಬೇರೆ ರೀತಿಯಾದಂತ ಯಾವುದೇ ಕರ್ತವ್ಯವನ್ನು ಅವರು ಮಾಡ್ಬೇಕಂತಿಲ್ಲ ಅಂತ ಅವನು ಹೇಳ್ತಾನೆ. ಆದ್ರೆ ಇಲ್ಲಿ ನಾವು ಹೇಗೆ ಯಜ್ಞ ಅನ್ನುವಂಥದ್ದು, ಯಾವುದೇ ಯಜ್ಞವನ್ನ ಮಾಡಿದ್ರು, ಎಸ್ಪೆಷಲಿ ನಾವೀಗ ಕಲಿಯುಗಕ್ಕೆ ಜಪಯಜ್ಞ ಅಂತ ಹೇಳ್ತೇವೆ, ಯಾವುದೇ ಯಜ್ಞವನ್ನ ಮಾಡಿದ್ರು ಆ ಯಜ್ಞ ಎಲ್ಲಿಗೆ ಎಂಡ್ ಆಗುವಂತಹದ್ದು, ಅದು ಒಂದು ಅಂದ್ರೆ ಜ್ಞಾನದಲ್ಲಿ ಯಾವ ಜ್ಞಾನ, ನಾವು ಇಲ್ಲಿ ಯಜ್ಞದ ಭೋಕ್ತಾರನ್ನ ಅರಿತುಕೊಳ್ಳುವಂತಹದ್ದು. ಪ್ರತಿಯೊಂದು ಯಜ್ಞದ ನಾವು ಹೇಗೆ ಅವನನ್ನ ಕೃಷ್ಣಾರ್ಪಣ ಮಸ್ತು ಅಲ್ವಾ, ಹೇಗೆ ಅದು ಕೃಷ್ಣನಿಗೆ ಸೇರಲಿ ಅನ್ನೋದನ್ನ ನಾವು ಕಡೆಗೆ ಹೇಳ್ತೇವೆ. ಯಾವುದೇ ಒಂದು ಪೂಜೆಯನ್ನ ಮಾಡ್ಲಿ, ಯಾವುದೇ ಒಂದು ಭಗವಂತನಿಗೆ, ಯಾವುದೇ ದೇವರಿಗೆ ನಾವು ಏನನ್ನೇ ಅರ್ಪಿಸಲಿ, ಅಥವಾ ಯಾವುದೇ ಒಂದು ಯಜ್ಞವನ್ನ ಮಾಡಿ ಯಜ್ಞದ ಹವಿಸ್ಸನ್ನ ಅರ್ಪಿಸಲಿ, ಅದು ಫೈನಲಿ ಸೇರಬೇಕಾಗಿರುವಂತಹದ್ದು ಕೃಷ್ಣನಿಗೆ ಅನ್ನುವಂಥದ್ದು ನಮ್ಗೆ ಇವತ್ತು ಗೊತ್ತಾಗತ್ತೆ. ಮತ್ತೆ ಅರ್ಜುನನಿಗೆ ಈಗ ಹೇಳ್ತಾ ಇದ್ದಾನೆ, 7 ಯುದ್ಧ ಮಾಡು ಅಂತ ಭಕ್ತಿಯಿಂದ. ಈಗ ಅರ್ಜುನ ಈ ಪ್ರಶ್ನೆಯನ್ನ ಕೇಳ್ತಾನೆ, ಏನ್ ಮಾಡ್ಬೇಕಾಗಿದ್ರೆ ನನಗೆ ಯಾವುದು ಶ್ರೇಷ್ಠ? ಅದಕ್ಕೆ ಭಗವಂತ ಇದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಶ್ರೀ ಭಗವಾನು ವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯ ಸಕರಾಭುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪರಮಪುರುಷನು ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತಲೂ ಉತ್ತಮ. ಅವನು ಹೇಳ್ತಾ ಇರುವಂತದ್ದು ನೋಡಿ, ಕರ್ಮ ಸನ್ಯಾಸ, ಕೆಲಸಗಳನ್ನ ಬಿಟ್ಟು ಸನ್ಯಾಸ, ಎಲ್ಲಾ ಕರ್ಮಗಳಿಂದ ನಾನು ಸನ್ಯಾಸವನ್ನ ಸ್ವೀಕಾರ ಮಾಡಿ ನಾನು ಬರೀ ಧ್ಯಾನ ಮಾಡ್ತೇನೆ, ಕೂತ್ಕೊಂಡು ಭಗವಂತನನ್ನ ಕುರಿತಾಗಿ ಧ್ಯಾನ ಮಾಡ್ತೇನೆ, ಮತ್ತೆ ಬೇರೆ ಏನನ್ನೂ ಮಾಡುವುದಿಲ್ಲ. ಆದರೆ ಅದೂ ಸಹಿತ ನಮ್ಮನ್ನ ಮುಕ್ತಿಗೆ ಕೊಂಡೊಯ್ಯತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ ಅವನು. ಆದ್ರೆ ಆ ಮಾರ್ಗ ಬಹಳ ಕಠಿಣವಾದದ್ದು ಅನ್ನೋದು ನಮಗೆ ಮುಂದೆ ರಿಯಲೈಸ್ ಆಗತ್ತೆ. ಆದ್ರೆ ಮುಕ್ತಿಯ ಪಥಕ್ಕೆ ಯಾವುದು? ಭಕ್ತಿ ಸೇವಾ ಕರ್ಮ. ಭಕ್ತಿಯಿಂದ ನಾವು ನಮ್ಮ ಕರ್ಮಗಳನ್ನ ಮಾಡ್ಕೊಂಡು ಹೋಗೋದ್ರಿಂದ ಏನಾಗತ್ತೆ, ಅದು ನಮ್ಮನ್ನ ಮುಕ್ತಿಗೆ ಕೊಂಡೊಯ್ಯತ್ತೆ ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾನೆ. ಆದ್ರೆ ಇವು ಎರಡರಲ್ಲಿ ನಮಗೆ ಭಕ್ತಿ ಸೇವಾ ಕರ್ಮವೇ ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಅನ್ನೋದನ್ನ ಭಗವಂತ ಹೇಳ್ತಾನೆ. ಈಗ ಫಲಪ್ರದ ಚಟುವಟಿಕೆಗಳು ಮತ್ತೆ ಈ ಭಕ್ತಿ ಸೇವಾ ಕ್ರಮದಲ್ಲಿ ಮಾಡುವ ಚಟುವಟಿಕೆಗಳ ಬಗ್ಗೆ ಒಂದು ಕಥೆಯನ್ನ ಹೇಳ್ತೇನೆ ನಿಮಗೆ. ಇದು ಶ್ರೀಮದ್ ಭಾಗವತಮಲ್ಲಿ ಬರುವಂತಹ ಒಂದು ಕತೆ. ಇವನ ಹೆಸರು ನೃಗ ಮಹಾರಾಜ. ಈ ನೃಗ ಅನ್ನುವಂಥವನ್ ಏನ್ ಮಾಡ್ತಾನೆ ಅಂದ್ರೆ, ತಾನು ಚೆನ್ನಾಗಿ ರಾಜ್ಯವನ್ನ ಆಳಬೇಕು, ತನಗೆ ಸಕಲ ಐಶ್ವರ್ಯ ಯಾವಾಗ್ಲೂ ಇರಬೇಕು, ಅವನದು ಆಸೆ ಇರತ್ತೆ. ಅವನು ಅದಕ್ಕೇನ್ ಮಾಡ್ತಾನೆ, ಎಲ್ಲ ಇರಬೇಕು. ಅದಕ್ಕಾಗಿ ಅವನು ಶಾಸ್ತ್ರದಲ್ಲಿ ಹೇಳಿದ ತರ ದಾನ ಧರ್ಮಗಳನ್ನ ನಾನು ಮಾಡ್ತೇನೆ. ಅದರಲ್ಲಿಯೂ ಅತ್ಯಂತ ಶ್ರೇಷ್ಠವಾದದ್ದು ಗೋದಾನ. ಗೋವಿನ ದಾನವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದ. ಅವನ ರಾಜ್ಯದಲ್ಲಿ ಇದರಲ್ಲಿ ಅಷ್ಟೊಂದು ಗೋಗಳಿದ್ವು. ಅವನು ಪ್ರತಿನಿತ್ಯ ಬ್ರಾಹ್ಮಣರಿಗೆ ಗೋಗಳನ್ನ ಕೊಡ್ತಾ ಇದ್ದ, ದಾನಗಳನ್ನ ಮಾಡ್ತಾ ಇದ್ದ. ಸೊ ಹಾಗೆ ಏನ್ ಮಾಡ್ತಾ ಇದ್ದ ಅಂದ್ರೆ, ಆದ್ರೆ ಅವನ ಉದ್ದೇಶ ಏನಿತ್ತು? ನನಗೆ ಒಳ್ಳೇದಾಗ್ಬೇಕು, ತನ್ನ ಸಂಸಾರಕ್ಕೆ ಒಳ್ಳೇದಾಗ್ಬೇಕು, ತನ್ನ ಮಕ್ಕಳಿಗೆ ಒಳ್ಳೇದಾಗ್ಬೇಕು. ಅಂದ್ರೆ ಅವನು ಫಲಗಳನ್ನ ನಿರೀಕ್ಷಿಸಿ ಅಪೇಕ್ಷಿಸಿ ಅಂತಹ ಒಂದು ಒಳ್ಳೆಯ ಕಾರ್ಯಗಳನ್ನೇ ಮಾಡ್ತಾ ಇದ್ದ, ಇಲ್ಲ ಅಂತಿಲ್ಲ. ಆದರೆ ಅವನ ಉದ್ದೇಶ ಭಗವಂತನ ಸೇವೆ ಆಗಿರ್ಲಿಲ್ಲ, ತನ್ನ ಸ್ವಂತ ಅಭಿವೃದ್ಧಿ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಹಾಗ ಏನಾಗತ್ತೆ ಅಂದ್ರೆ, ಒಂದ್ಸಲ ಅವನೇನ್ ಮಾಡ್ತಾನೆ, ಈ ಒಂದು ಅಚಾತುರ್ಯ ನಡೆಯುತ್ತೆ. ಒಬ್ಬ ಬ್ರಾಹ್ಮಣನಿಗೆ ಒಂದಿನ ಒಂದು ಗೋವನ್ನ ದಾನ ಮಾಡ್ತಾನೆ. ಆ ಬ್ರಾಹ್ಮಣ ತೆಗೆದುಕೊಂಡು ಹೋಗ್ತಾನೆ, ಆ ಗೋವನ್ನ ತನ್ನ ಕೊತ್ತಿಗೆಯಲ್ಲಿ ಇಡ್ತಾನೆ. ಆದ್ರೆ ಯಾಕೋ ಏನೋ ಆ ಗೋವು ಅಲ್ಲಿಂದ ತಪ್ಪಿಸಿಕೊಂಡು ಮತ್ತೆ ನೃಗ ಮಹಾರಾಜನ ದೊಡ್ಡಿಯಲ್ಲಿ ಹಸುವಿನ ಇದಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಅದು ಮರುದಿನ ಏನ್ ಮಾಡ್ತಾರೆ, ಆಮೇಲೆ ಮತ್ತೆ ಅದೇ ಹಸುವನ್ನ ಇನ್ನೊಂದು ಬ್ರಾಹ್ಮಣನಿಗೆ ಕೊಡ್ಲಿಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಮೊದಲನೇ ದಿನ ಸ್ವೀಕಾರ ಮಾಡಿದ ಬ್ರಾಹ್ಮಣನಿಗೆ ಗೊತ್ತಾಗತ್ತೆ, ನನ್ನ ಹಸು ಇಲ್ಲ, ಮತ್ತೆ ಎಲ್ಲಿ ಬಂದಿದೆ. ಅವನು ಬಂದಿರ್ತಾನೆ ರಾಜನ ಅರಮನೆಗೆ. ಆಗ ಅವನಿಗೆ ಅರ್ಥ ಆಗತ್ತೆ, ನನಗೆ ಕೊಟ್ಟಿರುವ ಹಸುವನ್ನೇ ಮತ್ತೆ ಅವನು ಇನ್ನೊಂದು ಬ್ರಾಹ್ಮಣನಿಗೆ ಕೊಡ್ತಾ ಇದ್ದಾನೆ ಇಲ್ಲಿ ಅಂತ ಹೇಳ್ತಾ. ಹಾಗಿದ್ರೆ ಆಗ ಆ ಬ್ರಾಹ್ಮಣ ಏನ್ ಹೇಳ್ತಾನೆ, ನಾನು ಅಂದ್ರೆ ಶಾಸ್ತ್ರ ಏನ್ ಹೇಳುತ್ತೆ, ಒಮ್ಮೆ ದಾನವನ್ನ ಪಡೆದದನ್ನ ಮತ್ತೆ ಕೊಡಬಾರ್ದು.
ಅವನು ಮತ್ತೆ ಆ ದಾನ ಅವನಿಗೆ ಸೇರ್ಬೇಕಾಗಿದ್ದದು, ಆ ದಾನ ಮತ್ತೆ ಬೇರೆಯವರಿಗೆ ಅವನಿಗೂ ಏನು ಪ್ರಯೋಜನ ಬರೋದಿಲ್ಲ. ಯಾರಿಗೆ? ರಾಜನಿಗೂ ಏನು ಅದರಿಂದ ಪ್ರಯೋಜನವಾಗೋದಿಲ್ಲ ಆ ದಾನ ಮಾಡುವುದರಿಂದ. ಸೊ ಅದರಿಂದ ಬ್ರಾಹ್ಮಣ ಹೇಳ್ತಾನೆ, ಇಲ್ಲ ನನಗೆ ಸೇರಿದ್ದು ಅದನ್ನ ನನಗೆ ಕೊಟ್ಬಿಡು, ನೀನ್ ನನಗೆ ದಾನವಾಗಿ ಕೊಟ್ಬಿಟ್ಟಿದೀಯಾ. ಆದರೆ ಅಷ್ಟರಲ್ಲಿ ಅವನು ಎರಡನೇ ಬ್ರಾಹ್ಮಣನಿಗೂ ಅದನ್ನ ದಾನವಾಗಿ ಕೊಟ್ಬಿಟ್ಟಿದ್ದಾನೆ. ಎರಡನೇ ಬ್ರಾಹ್ಮಣ ಹೇಳ್ತಾನೆ, ನಾನು ಈಗಷ್ಟೇ ದಾನವಾಗಿ ಸ್ವೀಕಾರ ಮಾಡಿದ್ದು, ನಾನು ಕೊಡ್ಲಿಕ್ಕೆ ಬರುವುದಿಲ್ಲ. ಒಂದನೇ ಬ್ರಾಹ್ಮಣ ಹೇಳ್ತಾನೆ, ನಾನು ಆಲ್ರೆಡಿ ನನಗೆ ಸ್ವೀಕಾರ ಮಾಡಿದ್ದೀನಿ, ನಾನು ಅದನ್ನ ಹೇಗೆ, ಅದು ನನಗೆ ಸೇರಿದ ದಾನ, ಅವನು ನಿನಗೆ ಬೇರೆದನ್ನ ಕೊಡಬೇಕು. ಈ ರೀತಿ ಅದರಲ್ಲಿ ನೃಗ ಹೇಳ್ತಾನೆ, ಏನೋ ಆಗಿದೆ, ತಪ್ಪಾಗಿದೆ, ಕ್ಷಮಿಸಿ. ಅವನು ಟ್ರೈ ಮಾಡ್ತಾನೆ, ಆದ್ರೆ ಈ ಬ್ರಾಹ್ಮಣರು ಬಿಡೋದಿಲ್ಲ. ಅಂದ್ರೆ ಇಲ್ಲಿ ನೃಗ ಭಕ್ತಿ ಸೇವೆಯಲ್ಲಿ ಭಗವಂತನ ಸೇವೆ ಅಂತ ಮಾಡಿದಿದ್ರೆ ಇಂತಹ ಒಂದು ಅಚಾತುರ್ಯ ಅವನಲ್ಲಿ ಆಗ್ತಾ ಇರ್ಲಿಲ್ಲ, ಅಥವಾ ಇಂತಹ ಈ ಒಂದು ಫಲಕ್ಕಾಗಿ ಅವನು ಏನಾಗತ್ತೆ, ಅವನಿಗೆ ಮುಂದಿನ ಜನ್ಮ ಅನ್ನುವಂತಹದ್ದು ಒಂದು ದೊಡ್ಡ ರಾಕ್ಷಸ ಹಲ್ಲಿಯ ರೂಪದಲ್ಲಿ ಸಿಗತ್ತೆ. ಆದ್ರೆ ಈ ಹಲ್ಲಿ ವಿಶೇಷ ಅಂದ್ರೆ ಮಾತಾಡತ್ತೆ. ಒಂದ್ಸಲ ಏನಾಗತ್ತೆ, ಈ ಕೃಷ್ಣನ ಮಕ್ಕಳು, ಕೃಷ್ಣನಿಗೆ ಮಗ ಇದ್ದಾನೆ ಸಾಂಬ ಅಂತ ಅವನ ಹೆಸರು. ಸೊ ಸಾಂಬ ಮತ್ತು ಅವನ ಗೆಳೆಯರೆಲ್ಲ ಸೇರ್ಕೊಂಡು ಹೀಗೆ ಅಡವಿಯಲ್ಲಿ ಹೋಗ್ತಾ ಇರುವಾಗ ಈ ಒಂದು ಬಾವಿ ಹತ್ರ ಬಂದಾಗ ಇಲ್ಲಿ ಯಾವುದೋ ಒಂದು ಕರಿತಾ ಇದೆ. ಯಾರು ಕರಿತಾ ಇದ್ದಾರೆ? ದೊಡ್ಡ ನೀರಿಲ್ಲದೆ ಇರುವಂತ ಒಂದು ಬಾವಿಯಲ್ಲಿ ಯಾರು ಕರಿತಾ ಇದ್ದಾರೆ ಅಂತ ಅವರು ನೋಡ್ತಾರೆ. ಅಲ್ಲಿ ಒಂದು ಹಲ್ಲಿ ಇರತ್ತೆ. ಹಲ್ಲಿ ಹೇಳತ್ತೆ, ನನಗೆ ಇಲ್ಲಿಂದ ರಕ್ಷಣೆ ಮಾಡಬೇಕು ಅಂತ. ಆದ್ರೆ ಅವ್ರ ಹತ್ರ ಆಗಲ್ಲ, ಏನು ಮಾಡ್ಲಿಕ್ಕೂ ಅವ್ರ ಹತ್ರ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಹೋಗಿ ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣನಿಗೆ ಅರ್ಥ ಆಗತ್ತೆ ಇದು, ಯಾಕೆಂದ್ರೆ ಅವನಿಗೆ ಗೊತ್ತಿದೆ ಯಾರು ಏನು ಅನ್ನುವಂಥದ್ದು. ಸೊ ಕೃಷ್ಣ ಬರ್ತಾನೆ. ಕೃಷ್ಣ ಬಂದು ಆ ಹಲ್ಲಿಯನ್ನ ತನ್ನ ಹಸ್ತದಿಂದ ಮುಟ್ಟಿ, ಅಂದ್ರೆ ಭಗವಂತನ ಸ್ಪರ್ಶದ ಅದು ಅಲ್ಲಿಂದ ವಿಮೋಚನೆಯನ್ನು ಪಡೆಯುತ್ತೆ. ಅಂದ್ರೆ ಈ ಸಾರಾಂಶ ಏನು? ನಾವು ಕರ್ಮಫಲ, ನಾವು ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನೇ ಮಾಡಲಿ, ಆದರೆ ಅದನ್ನು ನಮ್ಮ ಸ್ವಂತ ಉದ್ದೇಶಕ್ಕೆ ನಾವು ಮಾಡುವುದರಿಂದ ನಾವು ವಿಮೋಚನೆಯನ್ನ, ಅಥವಾ ಅದು ನಮ್ಮನ್ನ ಅಂದ್ರೆ ನಮಗೆ ಸಾಕ್ಷಾತ್ಕಾರದ ಕಡೆಗೆ ಕೊಂಡೊಯ್ಯೋದಿಲ್ಲ. ಈ ರೀತಿಯಾಗಿ ಮತ್ತೆ ಯಾವುದಾದ್ರೂ ಒಂದು ಕರ್ಮ ಫಲಗಳನ್ನ ನಾವು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ಸೊ ಇಲ್ಲ ಅಂದ್ರೆ ಅದೇ ನೃಗ ಮಹಾರಾಜ ಅದನ್ನ ಕೃಷ್ಣಾರ್ಪಣ ಮಸ್ತು ಅಂತ ಒಂದು ಭಾವನೆಯಲ್ಲಿ ಅವನು ಮಾಡಿದ್ದೇ ಆದ್ರೆ ಅವನು ಮಾಡ್ತಾ ಇರ್ಬೇಕು. ರಾಜನಾದವನು ದಾನಗಳನ್ನ ಕೊಡಬೇಕು, ಎಲ್ಲವನ್ನ ಮಾಡಬೇಕು, ಕೆಲಸಗಳನ್ನ ಮಾಡಬಾರ್ದು ಅಂತಿಲ್ಲ. ಆದ್ರೆ ಅದು ಭಗವಂತನ ಸೇವೆ ಅಂತ ತಿಳ್ಕೊಂಡು ಅವನು ಮಾಡಿದ್ದಿದ್ರೆ ಅವನಿಗೆ ಆ ರೀತಿಯಾದಂತಹ ಇನ್ನೊಂದು ಕರ್ಮ ಫಲದ ನಿಮಿತ್ತವಾಗಿ ಆ ಹಲ್ಲಿಯ ಜನ್ಮ ಏನ್ ಸಿಕ್ಕಿತ್ತೆ ಆ ತರದ್ದು ಸಿಗ್ತಾ ಇರ್ಲಿಲ್ಲ ಅನ್ನುವಂಥದ್ದು. ಪ್ರಾಪಂಚಿಕತೆಯ ಬುದ್ಧ್ಯ ಹರಿ ಸಂಬಂಧ ವಸ್ತುನಃ ಮುಮುಕ್ಷಿಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಇಲ್ಲಿ ನಾವು ನೋಡುವಂತಹದ್ದು ಈಗ ಎಲ್ಲವನ್ನ ಬಿಡುವುದು, ವೈರಾಗ್ಯದ ಬಗ್ಗೆ ಹೇಳ್ತಾ ಇದ್ದಾನೆ. ವೈರಾಗ್ಯದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಹೋದ್ರೆ, ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಈಗ ಉದಾಹರಣೆಗೆ ಕೆಲವರು ಇಂದ್ರಿಯ ತೃಪ್ತಿ, ನಾನು ಗುಲಾಬ್ ಜಾಮೂನ್ ಇಟ್ಕೊಳ್ಳಿ ಒಂದು ಎಕ್ಸಾಂಪಲ್, ನಾನು ಗುಲಾಬ್ ಜಾಮೂನ್ ತಿನ್ನೋದಿಲ್ಲ ಅಂತ ಒಬ್ಬ ಡಿಸೈಡ್ ಮಾಡಿರ್ತಾನೆ. ಓಕೆ, ಏನು ಕಾರಣ ಇರ್ಬೋದು, ಏನೋ ಇರ್ಬೋದು, ಇಂದ್ರಿಯ ತೃಪ್ತಿ. ಅಲ್ಲ, ನಾನು ನಾಲಿಗೆ ಬಹಳ ರುಚಿ ಆಗ್ತಾ ಇತ್ತು, ಅವನಿಗೆ ಬಹಳ ಇಷ್ಟ ಆಗ್ತಾ ಇತ್ತು, ಆದ್ರೆ ಅನಿಸ್ತು ಓಕೆ ನಾನು ಭಗವಂತನ ಭಕ್ತಿಯಲ್ಲಿದ್ದೇನೆ, ಇಂದ್ರಿಯ ತೃಪ್ತಿಯ ಬಯಕೆಯಿಂದ ನಾನು ದೂರ ಬರಬೇಕು, ಅವನು ಗುಲಾಬ್ ಜಾಮೂನ್ ಅನ್ನ ತಿನ್ನೋದನ್ನ ಬಿಟ್ಬಿಡ್ತಾನೆ. ಆದ್ರೆ ಏನಾಗುತ್ತೆ, ಆ ವ್ಯಕ್ತಿಗೆ ಅದೇ ಗುಲಾಬ್ ಜಾಮೂನ್ ಅನ್ನ ಒಬ್ರು ಭಗವಂತನ ಅಂದ್ರೆ ಮಂದಿರದಲ್ಲಿ ಅವ್ರೇನ್ ಮಾಡ್ತಾರೆ, ಪ್ರಸಾದ ರೂಪದಲ್ಲಿ ಆ ಗುಲಾಬ್ ಜಾಮೂನ್ ಅನ್ನ ಕೊಡುತ್ತಾರೆ. ಈಗ ಅದು ಭಗವಂತನ ಪ್ರಸಾದ, ಅವನೇನು ತಿನ್ನೋದನ್ನ ಬಿಟ್ಟಿಲ್ಲ, ಆದ್ರೆ ಆ ಭಗವಂತನ ಪ್ರಸಾದವನ್ನು ಸಹಿತ ಅವನು ತಿರಸ್ಕಾರ ಮಾಡಿದರೆ ಅದೇನಾಗತ್ತೆ, ಅದು ಕರ್ಮ ಫಲಗಳಲ್ಲಿ ಕೌಂಟ್ ಆಗತ್ತೆ. ಅಂದ್ರೆ ಭಕ್ತಿಯಲ್ಲಿ ಭಗವಂತನ ಕುರಿತಾಗಿ ಯಾವುದೇ ವಿಷಯವನ್ನ ಅವರು ಐಹಿಕ ಅಂತ ತ್ಯಜಿಸಬಾರದು. ಒಂದು ಸಿಂಪಲ್ ಉದಾಹರಣೆ ನಿಮಗೆ, ಮುಕ್ತಿಯನ್ನು ಅಂದ್ರೆ ಯಾವುದೇ ರೀತಿಯಾದ ಭಗವಂತ, ನಾವಿಲ್ಲಿ ಭಕ್ತಿಯಲ್ಲಿ ಇರೋದರಿಂದ ಸದಾಕಾಲ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇರೋದರಿಂದ ಏನಾಗತ್ತೆ, ನಮಗೆ ಯಾವುದೇ ರೀತಿಯಾದಂತಹ ಪಾಪಕರ್ಮಗಳು ತಟ್ಟುವುದಿಲ್ಲ. ಅವನು ಹೇಳ್ತಾನೆ, ನನ್ನ ಭಾವನೆಯಲ್ಲಿ ಶುದ್ಧ ಭಕ್ತಿಯಲ್ಲಿ ನಾವು ಭಗವಂತನ ಏನೇ ಕೆಲಸ ಮಾಡಿದ್ರು ನಾವು ಕರ್ಮಫಲಗಳ ಹೊರತಾಗಿರ್ತೇವೆ ಅನ್ನುವಂಥದ್ದು. ಸೊ ಆದ್ರಿಂದ ಅವರ ತ್ಯಾಗವನ್ನು ಈ ರೀತಿಯಾಗಿ ನಾವು ತ್ಯಾಗ ಮಾಡ್ಲಿಕ್ಕೆ ಹೋದ್ರೆ, ಅಂದ್ರೆ ಕೆಲವೊಂದು ನನ್ನ ಪ್ರಿನ್ಸಿಪಲ್ ಲೆಕ್ಕದಲ್ಲಿ ನಾವು ಅದನ್ನ ನೋಡ್ಕೊಂಡು ಹೋದ್ರೆ, ಯಾಕೆ ನಮ್ಗೆ ಆ ಪ್ರಿನ್ಸಿಪಲ್, ಸೊ ಭಕ್ತಿಯಲ್ಲಿ ಅದು ಇಲ್ಲ ಅನ್ನುವಂಥದ್ದನ್ನ ಇಲ್ಲ. ಅವರ ತ್ಯಾಗವನ್ನ
ಅಪೂರ್ಣ, ಅದನ್ನು ನಾವು ಯಾವುದೇ ರೀತಿಯಾಗಿ ಕುರಿತಾಗಿ, ಈಗ ಉದಾಹರಣೆಗೆ ಟೆಕ್ನಾಲಜಿಕಲ್ಲಿ ಇಂಟರ್ನೆಟ್ ಇದೆ, ಕಂಪ್ಯೂಟರ್ಸ್ ಇದೆ, ಏರೋಪ್ಲೇನ್ಗಳಿದಾವೆ. ಈಗ ನಾವು ಭಗವಂತನ ಭಕ್ತರು, ನಾವು ಇದು ಮಾಡ್ತೇವೆ, ಸ್ಮರಣೆಯನ್ನ ಮಾಡ್ತಾ ಇರ್ತೇವೆ ಅಂತ ನಾವು ಏರೋಪ್ಲೇನ್ ಅಲ್ಲಿ ಹೋಗಬಾರ್ದ? ಅದು ಐಹಿಕ ಅಂತ ತಿಳ್ಕೊಂಡು, ಅಥವಾ ಈ ಕಂಪ್ಯೂಟರ್ಗಳು, ಫೋನ್ಗಳು, ಗ್ಯಾಜೆಟ್ಗಳು ಇವೆಲ್ಲ ಒಂದು ಐಹಿಕ ಅಂತ ತಿಳ್ಕೊಂಡು ನಾವು ಅದನ್ನ ಉಪಯೋಗಿಸದೇ ಇರಬಾರ್ದ? ಯಾಕೆ ಅಂದ್ರೆ ಅದು ನಮ್ಮ ಸ್ವಂತ ಇಚ್ಛೆಗೋಸ್ಕರ ನಾವು ಉಪಯೋಗಿಸಿದಾಗ ಅದು ನಮ್ಮ ಕರ್ಮ, ನಮ್ಮ ಐಹಿಕವಾಗಿ ನಮ್ಮ ಇದಕ್ಕೆ ಹೋಗುತ್ತೆ. ಆದರೆ ಅದೇ ಡಿವೈಸಸ್ ಅನ್ನ ಅಥವಾ ಯಾವ್ದನ್ನ ಭಗವಂತನ ಸೇವೆಗೆ ಅಂತ ಉಪಯೋಗಿಸಿದಾಗ, ಈಗ ನಾವು ಬೇರೆ ಕಡೆ ಭಗವಂತನ ಸಂದೇಶವನ್ನ ಹೇಳಬೇಕು, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು, ಅಲ್ಲಿ ಹೋಗಿ ನಾವು ಕೃಷ್ಣನ ಸಂದೇಶವನ್ನ ಹೇಳಬೇಕು, ಓಕೆ, ಅದು ಉಪಯೋಗಿಸಬಹುದು. ಅದೇ ಶ್ರೀಲಾ ಪ್ರಭುಪಾದರು ಹೇಳ್ತಾರೆ. ಆದ್ರಿಂದ ನಾವು ಯಾವುದನ್ನು ಐಹಿಕ ಅಂತ ತ್ಯಜಿಸಲಿಕ್ಕೆ, ಅದು ಆ ತ್ಯಾಗ ಅನ್ನುವಂಥದ್ದು ಅಪೂರ್ಣವಾಗುತ್ತೆ, ಅದು ತ್ಯಾಗ ಅಂತ ಕರೆಸಿಕೊಳ್ಳುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳುವಂತಹದ್ದು. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಪುಚ್ಯತೆ. ಅಂದ್ರೆ ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಭಾವವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಕರ್ಮಫಲದಲ್ಲಿ ನಾವು ಯಾವುದೇ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ, ಅಂದ್ರೆ ಏನು ಹಾಗಿದ್ರೆ? ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಅಂತ ಹೇಳ್ತಾರೆ. ನಾವು ಏನು ಹಾಗಂದ್ರೆ? ಹರೇ ಕೃಷ್ಣ, ಹರೇ ಕೃಷ್ಣ. ಕೇಳಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಯಾಕೆ ಎಲ್ರು ಇಷ್ಟೊಂದು ಸೈಲೆಂಟ್? ಹರೇ ಕೃಷ್ಣ. ಸೊ ಇಲ್ಲಿ ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಅಂತ ಹೇಳಿದ್ವಿ. ಹಾಗಿದ್ರೆ ಕರ್ಮಫಲದಲ್ಲಿ ಅಪೇಕ್ಷೆ ಮತ್ತೆ ತಿರಸ್ಕಾರ ಅಂದ್ರೆ ಏನು? ಹರೇ ಕೃಷ್ಣ. ಎಲ್ರಿಗೂ ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಪ್ರಭುಜಿ. ಸಂತೋಷ ಪ್ರಭುಜಿ, ಹೇಳಿ, ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಹರೇ ಕೃಷ್ಣ. ಸೊ ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಅಂತ ಕರೀತಾರೆ ಅಂತ. ಸೊ ಏನನ್ನ ನಾವು ಅರ್ಥ ಮಾಡಿಕೊಳ್ಳೋಣ ಭಗವಂತ ಇಲ್ಲಿ ಹೇಳ್ತಾ ಇರುವಂತಹದ್ದು? ಪ್ರಭುಜಿ, ಹರೇ ಕೃಷ್ಣ. ಓಕೆ, ಸೊ ಇಲ್ಲಿ ಹರೇ ಕೃಷ್ಣ, ಹರೇ ಓಕೆ. ಸೊ ಕರ್ಮಫಲದಲ್ಲಿ ಅಂದ್ರೆ ನಾವು ಏನಾದ್ರೂ ಒಂದು ಕೆಲಸವನ್ನ ಮಾಡ್ತೇವಲ್ಲ, ನಾವು ಒಂದು ಕೆಲಸವನ್ನ ಮಾಡಿದ್ಮೇಲೆ ಆ ಕೆಲಸದಿಂದ ಯಾವುದೋ ಒಂದು ರೀತಿಯಾದಂತಹ ಒಂದು ರಿಸಲ್ಟ್ ಅನ್ನೋದು ಬರುತ್ತೆ ಅಲ್ವಾ? ಒಂದು ಕೆಲಸ ಮಾಡಿದ್ಮೇಲೆ ಏನೋ ಒಂದು ಅದರಿಂದ ಒಂದು ರಿಸಲ್ಟ್ ಬರುತ್ತೆ ನಮಗೆ ಅಲ್ವಾ? ಸೊ ಆದ್ರಿಂದ ಆ ಕರ್ಮಫಲದಿಂದ ಬಂದಿರುವಂತಹ, ಅಂದ್ರೆ ಆ ಕೆಲಸವನ್ನ ಮಾಡೋದ್ರಿಂದ ಒಂದು ರೀತಿಯಾದಂತಹ ಫಲ ಸಿಗತ್ತೆ, ಫಲ ಇದೆ. ಒಂದು ಕೆಲಸ ಮಾಡಿದ್ಮೇಲೆ ಒಂದು ಫಲ ಬರುತ್ತೆ. ಆ ಫಲವನ್ನ, ಆದ್ರೆ ಅವನು ಯಾರು ಭಕ್ತಿಯನ್ನ ಮಾಡ್ತಾನೆ ಅವನು ಆ ಫಲವನ್ನು ಅಪೇಕ್ಷಿಸುವುದಿಲ್ಲ, ಅಥವಾ ಯಾವುದಾದ್ರೂ ಒಂದು ರೀತಿಯಾಗಿ ಆ ಫಲ ಬಂದರೆ, ಈಗ ಫಾರ್ ಎಕ್ಸಾಂಪಲ್, ಈಗ ಒಬ್ರು ಸನ್ಯಾಸಿಗಳು ಭಗವಂತನ ಸೇವೆಯಲ್ಲಿ ಇರ್ತಾರೆ, ಅವರಿಗೆ ಯಾರೋ ಒಬ್ರು ಏನೋ ಒಂದು ಕೊಡ್ತಾರೆ ಹೀಗೆ ಬಂದಾಗ ಅಲ್ವಾ? ಅದನ್ನ ಅವರು ಸ್ವೀಕಾರ ಮಾಡಬೇಕೋ ಬೇಡವೋ ಅನ್ನುವಂಥದ್ದಲ್ವಾ? ಈಗ ಅವರು ತನ್ನ ಸ್ವಂತಕ್ಕಾದ್ರೆ ಅದನ್ನ ಸ್ವೀಕಾರ ಮಾಡಬಾರ್ದು, ಆದ್ರೆ ಅದು ಭಗವಂತನ ದಿನನಿತ್ಯದ ಭಗವಂತನ ಸೇವೆಗಳಿಗೆ ಆದ್ರೆ ಅದನ್ನ ಅವರು ಸ್ವೀಕಾರ ಮಾಡಬೇಕು. ಆದ್ರಿಂದ ಅವರು ಅಪೇಕ್ಷಿಸುವುದಿಲ್ಲ. ಇಲ್ಲಿ ಯಾರಾದ್ರೂ ಒಬ್ರು ಬಂದು ತಾನು ಕೊಡ್ಲಿ ಅನ್ನುವಂಥ ಅಪೇಕ್ಷೆನೂ ಇರಬಾರ್ದು, ಅಥವಾ ಯಾರಾದ್ರೂ ಕೊಟ್ರೆ ಅದನ್ನ ತಿರಸ್ಕಾರನೂ ಮಾಡಬಾರ್ದು ಅನ್ನುವಂಥದ್ದು. ಸೊ ಮಹಾಭಾವವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು, ಇದು ದ್ವಂದ್ವತೆಯಿಂದ ಮುಕ್ತಿಯನ್ನ ಪಡೆಯುವಂತಹದ್ದು
ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇಂತಹ ಮನುಷ್ಯ ಯಾರು ನಿತ್ಯ ಸನ್ಯಾಸಿ ಆಗಿರ್ತಾನೆ, ಕರ್ಮ ಫಲಗಳನ್ನು ಅಪೇಕ್ಷಿಸದೆ ಅಥವಾ ಅದನ್ನು ತಿರಸ್ಕರಿಸದೆ ಯಾರು ಇರ್ತಾನೆ, ಅಂಥವನು ಸುಲಭವಾಗಿ ಐಹಿಕ ಬಂಧನದಿಂದ, ಐಹಿಕ ಬಂಧನ ಅಂದ್ರೆ ಯಾವುದು ಇಲ್ಲಿ ನಾವು ಈ ಪ್ರಪಂಚದಲ್ಲಿ ಇರುವಂತಹದ್ದು ಜನ್ಮ ಮೃತ್ಯು ಜರಾ ವ್ಯಾಧಿ, ಈ 4 ಈ ಹುಟ್ಟು ಸಾವುಗಳಿಂದ ಹೊರಬರುವಂತ ಇದರಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದೀವಿ ನಾವಿಲ್ಲಿ. ಕರ್ಮ ಫಲಗಳನ್ನ ಏನೋ ಹೊಡ್ತಾ ತಿಂತಾ ಇದ್ದೀವಿ, ಮತ್ತೆ ಮತ್ತೆ ಹುಡ್ತಾ ಇದ್ದೀವಿ, ಮತ್ತೆ ಮತ್ತೆ ಹೊಡ್ತಾ ತಿಂತಾ ಇದ್ದೀವಿ. ಆದ್ರೆ ಪ್ರಾಣಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸ? ಆಹಾರ ನಿದ್ರಾಂ ಭಯ ಮೈಥುನಂಚ. ಆಹಾರ, ನಿದ್ರೆ, ಭಯ, ಮೈಥುನ ಎಲ್ಲವೂ ಮಾಡತ್ತೆ ಅಲ್ವಾ? ಈಗ ನಮ್ಮ ಉದ್ದೇಶ, ಬದುಕಿನ ಉದ್ದೇಶ ಇಷ್ಟೇ ಆದ್ರೆ ಏನು? ಆಹಾರ ಅಂದ್ರೆ ಹೊಟ್ಟೆಗೆ ತಿನ್ನುವಂತಹದ್ದು, ನಿದ್ರೆ ಅಂದ್ರೆ ನಿದ್ರೆ ಮಾಡುವಂತಹದ್ದು ಗೊತ್ತು, ಭಯ ಅಂದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳುವಂತಹದ್ದು, ಭಯದಿಂದ ಯಾರಾದ್ರೂ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದೇ ರೀತಿಯಾಗಿ ಪ್ರಾಣಿಗಳು ಸಹಿತ ಪ್ರಾಣಿಗಳ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅವರಿಗೆ ರಕ್ಷಣೆ ಮಾಡ್ಕೊಳ್ಳುವಂತಹ ಒಂದು ವಿಧ ಇದೆ, ಅವ್ರು ಮಾಡ್ಕೊಳ್ತಾರೆ. ಮತ್ತೆ ಮೈಥುನ, ಮಕ್ಕಳನ್ನ ಮಾಡೋದಕ್ಕೆ ಬೇಕಾದಂತಹ ಇದು ಮಾಡುವಂತಹದ್ದು. ಸೊ ಇಷ್ಟೇ ಮಾಡ್ಬಿಟ್ರೆ ಆಗೋಯ್ತಾ ಅಂತ ನೋಡಿದ್ರೆ, ಮನುಷ್ಯನಿಗೂ ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸ ನಾವು ಮಾಡ್ಲಿಕ್ಕೆ ಹೋದ್ರೆ ನಮಗೆ ಬೇಕು ನಮ್ಮದು ಅಡಿಷನಲ್ ಆಗಿ ನಾವು ಮಾಡುವಂತಹದ್ದೇನು, ನಮ್ಮ ಜ್ಞಾನಾರ್ಜನೆಯನ್ನ ಮಾಡಿಕೊಳ್ಳುವಂತಹದ್ದು, ಭಗವಂತನ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳುವಂತಹದ್ದು, ಮತ್ತು ಆದಷ್ಟು ಬೇಗ ಈ ಒಂದು ಜನ್ಮ ಮೃತ್ಯುವಿನ ಸೈಕಲ್ನಿಂದ ಹೊರಗೆ ಬರುವಂತಹದ್ದು, ಅದು ನಮ್ಮ ನಿಜವಾದ ಉದ್ದೇಶ ಆಗಿರ್ಬೇಕು ಅನ್ನುವಂಥದ್ದು. ಆದ್ರಿಂದ ಐಹಿಕ ಬಂಧನದ ಬಿಡುಗಡೆ ಅಂದ್ರೆ ಏನು? ನಾವು ಈ ಐಹಿಕ ಪ್ರಪಂಚದಿಂದ, ಈ ಕರ್ಮ ಬಂಧನದಿಂದ ನಾವು ಹೊರಗೆ ಬರಬೇಕು. ಅದಕ್ಕೆ ಒಂದೇ ಒಂದು ಮಾರ್ಗ, ನಾವು ಏನ್ ಮಾಡಬೇಕು? ಈ ಮುಕ್ತಿ, ಮತ್ತೆ ನಾವು ಈ ಜನ್ಮ ಮೃತ್ಯು ಸೈಕಲ್ಗೆ ಬರಬಾರದು ಅನ್ನುವಂಥದ್ದು. ಹರೇ ಕೃಷ್ಣ. ಸೊ ಆದ್ರಿಂದ ಭಕ್ತಿಯಲ್ಲಿ ನಾವು ಮಾಡುವಂತ ಕೆಲಸಕ್ಕೆ ಯಾವುದೇ ರೀತಿಯಾದಂತಹ ಇದಿಲ್ಲ ಅನ್ನುವಂಥದ್ದನ್ನ ನಾವು ನೋಡ್ಕೊಳ್ಬಹುದು. ಸೊ ನಿಮ್ಗೊಂದು ಕತೆ ಹೇಳ್ತೇನೆ. ಇವರ ಹೆಸರು ಹರಿದಾಸ್ ಠಾಕೂರ್ ಅಂತ. ಈ ಚಿತ್ರದಲ್ಲಿ ನೋಡ್ಬೋದು, ಹರಿದಾಸ್ ಠಾಕೂರ್. ಇವರು ಒಂದು ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದವರು. ನವದ್ವೀಪಧಾಮ, ನಮ್ಮ ಚೈತನ್ಯ ಮಹಾಪ್ರಭುಗಳು ಜನಿಸಿದಂತ ಅವರು 500 ವರ್ಷಗಳ ಹಿಂದೆ ಅವರ ಶಿಷ್ಯರು. ಹುಟ್ಟಿದ್ದು ಮುಸ್ಲಿಂ ಕುಟುಂಬದಲ್ಲಿ ಆದ್ರೂ ಸಹಿತ ಅವರಿಗೆ ಏನಾಗತ್ತೆ, ಅವರಿಗೆ ಬಹಳ ಕೃಷ್ಣ ಪ್ರಜ್ಞೆಯಲ್ಲಿ, ಹರಿನಾಮ ಸ್ಮರಣೆಯಲ್ಲಿ ಬಹಳವಾದಂತಹ ಅಟ್ರಾಕ್ಷನ್ ಬಂದ್ಬಿಡತ್ತೆ ಅವರಿಗೆ. ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ, ಪ್ರತಿನಿತ್ಯ 3 ಲಕ್ಷ ಹರೇ ಕೃಷ್ಣ ಮಂತ್ರವನ್ನ ಜಪಿಸ್ತಾ ಇದ್ರು. 3 ಲಕ್ಷ ಬಾರಿ ಅಂದ್ರೆ 180 190 ರೌಂಡ್ ಏನೋ ಆಗತ್ತೆ ಅಂತ ಹೇಳ್ತಾರೆ. ಪ್ರತಿನಿತ್ಯ 108 190 180 190 ಅಂತ ಲೆಕ್ಕ ಹಾಕಿ ಎಷ್ಟೊತ್ತು ಬೇಕಾಗಬಹುದು. ಯಾಕೆಂದ್ರೆ ನಮಗೆ ಒಂದು 16 ರಿಂದ 20 ರೌಂಡ್ ಮಾಡ್ಲಿಕ್ಕೆ ಒಂದು 2 ಗಂಟೆ ಆದ್ರೂ ಬೇಕು ಅಲ್ವಾ? ಸೊ 25 100, 5 ಗಂಟೆ ಅಂದ್ರೆ 100 ಮಾಡಬಹುದು. ಇನ್ನೊಂದು 100 ಮಾಡ್ಲಿಕ್ಕೆ ಇನ್ನೊಂದು 5 ಗಂಟೆ. ಸೊ ಅಂದ್ರೆ ಅವರು ತುಂಬಾ ಜಾಸ್ತಿ ಮಾಡ್ತಾ ಇದ್ರು. ಆಲ್ಮೋಸ್ಟ್ 3 ಲಕ್ಷ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಅಲ್ಲ 10 ಅಂದ್ರೆ 100 ಮಾಡ್ಬೇಕಂದ್ರೆ 10 ಗಂಟೆ 10 ತಾಸು ಆತರ ಏನೋ 200 ಅಂದ್ರೆ 20 hours. ಅವರು ಅಷ್ಟೊಂದು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾ ಇದ್ರು. ಅವರ ಆ ರೀತಿಯಾದಂತಹ ಜಪವನ್ನ ಮಾಡೋದ್ರಿಂದ ಅವರಿಗೆ ಒಂದು ಬಿರುದನ್ನ ಅವರು ಕೊಡ್ತಾರೆ, ನಾಮಾಚಾರ್ಯ ಅನ್ನುವಂತ ಬಿರುದನ್ನ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಯಾರೋ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಗೌರಮ್ಮ ಮಾತಾಜಿ. ಪ್ರಭುಜಿ, ಶೈಲಜಾ ಮಾತಾಜಿ ಪ್ರಭುಜಿ, ನಂಗೆ ಮ್ಯೂಟ್ ಮಾಡ್ಲಿಕ್ಕೆ ಆಗ. ಓ, ನೀವು ಇನ್ನು ಪೋಸ್ಟ್ ಆಗಿಲ್ವಾ, ಮಾಡಿಲ್ವಾ? ಓಕೆ, ಹರೇ ಕೃಷ್ಣ. ಹೇಳ್ಬೇಕಲ್ಲ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ. ಸಾರಿ ಪ್ರಭುಜಿ, ನೀವು ಬಿಜಿ ಇದ್ರಲ್ಲ ಅದಕ್ಕೆ. ಓಕೆ, ಹರೇ ಕೃಷ್ಣ. ಸೊ ಏನಾಗತ್ತೆ, ಇವರು 3 ಲಕ್ಷ ಜಪ ಅಂದ್ರೆ ಮಾಡ್ತಾ ಇರ್ತಾರೆ. ಅವರ ಆ ಒಂದು ನಿಷ್ಠೆಗೆ ಚೈತನ್ಯ ಮಹಾಪ್ರಭುಗಳು ಅವರಿಗೆ ನಾಮಾಚಾರ್ಯ ಅಂತ ಒಂದು ಬಿರುದನ್ನ ಕೊಡ್ತಾರೆ. ಆಗ ಅಲ್ಲಿರುವಂತಹ ಕೆಲವು ಬ್ರಾಹ್ಮಣರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡತ್ತೆ. ಇವನು ಅನ್ಯ ಧರ್ಮೀಯನಾಗಿ ಇವನಿಗೆ ಇಂತಹ ಬಿರುದು, ನಮಗೇ ಇಲ್ವೆಲ್ಲ ಅಂತ. ಏನ್ ಮಾಡ್ತಾರೆ, ಏನಾದ್ರೂ ಮಾಡಿ ಇವನಿಗೆ ಒಂದು ಅಪಚಾರ ಮಾಡಬೇಕು, ಇವನಿಗೆ ಒಂದು ಕಳಂಕ ತರಬೇಕು
ಅನ್ನೋ ದೃಷ್ಟಿಯಿಂದ ಅವ್ರು ಏನ್ ಮಾಡ್ತಾರೆ, ಒಂದು ವೇಶ್ಯೆಗೆ ಆ ನಗರದಲ್ಲಿರುವಂತಹ ಒಂದು ಪ್ರಸಿದ್ಧ ವೇಶ್ಯೆ ಅವ್ರಿಗೆ ಹೇಳ್ತಾರೆ, ನೀನು ಹೋಗು, ಏನಾದ್ರೂ ಮಾಡು ಅವ್ರನ್ನ, ನೀನ್ ಬುಟ್ಟಿಗೆ ಹಾಕೋ ಅಂತ ಅವಳನ್ನ ಕಳಿಸ್ತಾರೆ. ಪಾಪ ಅವಳು ಹೋಗ್ತಾಳೆ. ಅವಳಿಗೆ ಏನ್ ಗೊತ್ತಿದೆ, ಅವಳ ಉದ್ಯೋಗ ಅದನ್ನ ಮಾಡ್ಕೊಂಡು ಅವಳು ಹೋಗ್ತಾಳೆ. ಅವಳು ಅಲ್ಲಿ ಹೋಗಿ ಕೂತ್ಕೊಂಡು ಹೇಳ್ತಾಳಂತೆ, ಅವರು ಜಪ ಮಾಡ್ತಾ ಇರ್ತಾರೆ ಎಂದಿನಂತೆ. ಅವಳು ಹೇಳ್ತಾಳೆ, ನಾನು ಇಲ್ಲಿ ಬಂದಿದ್ದೇನೆ, ನಮಗೆ ನಿಮ್ಮ ಸಂಘವನ್ನ ಮಾಡಬೇಕು. ಆಗ ಅವರು ಹರಿದಾಸ್ ಠಾಕೂರ್ ಹೇಳ್ತಾರೆ, ಸರಿ ನೀನು ವೇಟ್ ಮಾಡು, ನಾನು ಜಪ ಮಾಡ್ತಾ ಇದ್ದೇನೆ, ಜಪ ಮುಗಿದ್ಮೇಲೆ ನಿನ್ನ ಇಚ್ಛೆ ಏನಿದೆಯೋ ಅದನ್ನ ನಾನು ಫುಲ್ಫಿಲ್ ಮಾಡ್ತೇನೆ, ಅದನ್ನ ಪೂರೈಸ್ತೇನೆ ಅಂತ ಹೇಳ್ತಾರೆ. ಆದ್ರೆ ಈ ಜಪ ಮುಗಿಯೋದಿಲ್ಲ, ಮುಸ್ಸಂಜೆ ಆಗ್ಬಿಡತ್ತೆ, ಕತ್ಲಾಗತ್ತೆ. ಇವಳೇನ್ ಮಾಡ್ತಾಳೆ, ಅವ್ರ ಹತ್ರ ಹೇಳ್ತಾರೆ, ಸರಿ ನಾನು ನಾಳೆ ಬರ್ತೇನೆ, ಈಗ ನನಗೆ ಹೋಗ್ಬೇಕು. ಅವಳು ಅಲ್ಲಿಂದ ಹೋಗ್ತಾಳೆ. ಮರ್ದಿನ ಬರ್ತಾಳೆ. ಮರ್ದಿನ ಅವಳು ಬರುವಾಗಲೂ ಇವ್ರು ಹೀಗೇನೆ ಜಪದಲ್ಲಿ ಧ್ಯಾನಾಸಕ್ತಿ ಅಂದ್ರೆ ಜಪ ಮಾಡ್ತಾ ಇರ್ತಾರೆ. ಅವಳು ಸೇಮ್ ಡೈಲಾಗ್, ನನಗೆ ನಿಮ್ಮನ್ನ ಸೇರ್ಬೇಕು. ಅವ್ರು ಹೇಳ್ತಾರೆ, ಸರಿ ನೀನು ವೇಟ್ ಮಾಡು, ನನಗೆ ಜಪ ಮುಗಿಬೇಕು. ಅಂದ್ರೆ ಇಲ್ಲಿ ನೀವು ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದೇನೋ ಒಂದು ಅಂದ್ರೆ, ಅವರು ಹರಿನಾಮ ಸ್ಮರಣೆಯಲ್ಲಿ ಅಷ್ಟೊಂದು ತಮ್ಮನ್ನು ತಾವು ಇದ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಯಾರು ಏನ್ ಬಂದು ಕೇಳ್ತಾ ಇದ್ರು ಅದಕ್ಕೆ ಅವರ ಪ್ರತಿಕ್ರಿಯೆ ಒಂದೇ, ನನಗೆ ಇದು ಮುಗಿಬೇಕು, ನಾನು ಮಾಡ್ತೀನಿ, ನಿಮ್ಮ ಇಚ್ಛೆ ಏನಿದೆ ಅದನ್ನ ನೋಡ್ತೀನಿ. ಅಂದ್ರೆ ಯಾವುದಕ್ಕೂ ಇಲ್ಲ ಇದೆ, ಎರಡೂ ರೀತಿಯಾದಂತ ರಿಯಾಕ್ಷನ್ ಇಲ್ಲ. ಮುಗಿದ ಮೇಲೆ ಅವಳು ಇದ್ರೆ ಗೊತ್ತಿಲ್ಲ, ಬಟ್ ಆದ್ರೆ ಏನಾಗತ್ತೆ, ಹೀಗೆ 2, 3, 4 ದಿವಸದ ನಂತರ ಅವಳಿಗೆ ಈ ಅವರ ಮಾಡುವಂತಹ ಜಪವನ್ನ ಕೇಳಿ 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 ಏನಾಗತ್ತೆ, ಅವಳು ಸಹಿತ ತನ್ನನ್ನ ತಾನು ಭಕ್ತಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾಳೆ. ಅವರಿಗೆ ಸರೆಂಡರ್ ಆಗ್ತಾಳೆ, ಶರಣಾಗತಳಾಗ್ತಾಳೆ. ತನ್ನಿಂದ ತಪ್ಪಾಗಿದೆ, ನಾನು ಈ ಒಂದು ಉದ್ದೇಶದಿಂದ ಬಂದಿದ್ದೆ. ಯಾಕೆಂದ್ರೆ ಅವರು ಒಂಥರ ಸ್ಥಿರಮತಿಗಳಾಗಿದ್ರು. ಅವರು ಏನನ್ನು ಮಾಡ್ಲಿಲ್ಲ. ಅವರ ಅಂದ್ರೆ ಅಂತಹ ಒಂದು ಪವರ್ಫುಲ್ ಆಗಿ, ಅಂದ್ರೆ ನಮ್ಮ ಮನಸ್ಸನ್ನು ನಾವು ಭಗವಂತನಲ್ಲಿ ಇಡುವಂತಹದ್ದು. ಸೊ ಅವಳು ಕಂಪ್ಲೀಟ್ ಆಗಿ ತನ್ನ ವೃತ್ತಿಯನ್ನ ಬಿಟ್ಟು ಭಕ್ತಳಾಗ್ತಾಳೆ, ಭಗವಂತನ ಸೇವೆಯಲ್ಲೇ ತನ್ನನ್ನು ತಾನು ತೊಡಗಿಸ್ಕೊಳ್ತಾಳೆ ಅನ್ನುವಂಥದ್ದು. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿಮಾಂಬಸ. ಪದ್ಮಪತ್ರ ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ, ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಕರ್ಮ ಇದು ಪದ್ಮಪತ್ರ ಮೀಮಾಂಬಸ. ಹೇಗೆ ಕಮಲದ ಎಲೆ ನೀರಿನಲ್ಲೇ ಇದ್ರು ಅದಕ್ಕೆ ನೀರು ಅದಕ್ಕೆ ಅಂಟಿಕೊಳ್ಳುವುದಿಲ್ಲ, ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಪಾಪ ಕರ್ಮದ ಫಲಗಳು ನಮಗೆ ಅಂಟ್ಕೊಳ್ಳುವುದಿಲ್ಲ, ಅದು ನಾವು ಭಕ್ತಿಯಲ್ಲಿರುವಾಗ. ಯಾಕೆಂದ್ರೆ ನಾವು ಫಲಗಳನ್ನ ಭಗವಂತನಿಗೆ ಅರ್ಪಿಸಿರೋದ್ರಿಂದ ಏನಾಗತ್ತೆ, ನಾವು ಫಲಗಳನ್ನ ನಿರೀಕ್ಷೆ ಮಾಡುವುದೇ ಇಲ್ಲ. ನಾವು ನಮ್ಮ ಕರ್ತವ್ಯವನ್ನ ಮಾತ್ರ ಮಾಡುವಂತಹದ್ದು, ನಿರ್ಲಿಪ್ತನಾಗಿ ಅನ್ನುವಂತಹದ್ದು ಮುಖ್ಯ. ಮತ್ತೆ ಕರ್ತವ್ಯವನ್ನ ಮಾಡುವಂತಹದ್ದು ಅನ್ನುವಂತಹದ್ದು. ಅದರಿಂದ ಅಂತಹ ಭಕ್ತಿಯಲ್ಲಿ ನಾವು ಮಾಡುವಂತಹ ಕರ್ಮಗಳಿಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪವಿರುವುದಿಲ್ಲ ಅನ್ನೋದನ್ನ ನಾವು ನೋಡಬಹುದು. ಸೊ ಯಾವ ರೀತಿಯಾಗಿ ಒಂದು ಚಿಕ್ಕ ವಿಡಿಯೋ ನಿಮಗೆ ಶ್ರೀಲಾ ಪ್ರಭುಪಾದರದು, ಹೇಗೆ ಅವರು ಸಾವಿರಾರು ಜನ ಭಕ್ತರ ಮಧ್ಯದಲ್ಲಿ ಕುಳಿತು ಹೀಗೆ ಸಂಕೀರ್ತನವನ್ನ ಮಾಡ್ತಾ ಇದ್ರು. ಹರೇ ಕೃಷ್ಣ ಮಹಾಮಂತ್ರವನ್ನ ಸಂಕೀರ್ತನವನ್ನ ಹಲವಾರು ರೀತಿಯಲ್ಲಿ ಭಕ್ತರ ತಮ್ಮದಾದ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದ್ರು. ಯಾವುದೇ ಪ್ರಜ್ಞರಾಗಿ ಅವರು ಅಲ್ಲಿ ಅಷ್ಟೊಂದು ನಮ್ಮನ್ನು ತಾವು ಪ್ರಜ್ಞೆಯಲ್ಲಿ ತೊಡಗಿಸಿಕೊಂಡಿದ್ರು ಶ್ರೀಲಾ ಪ್ರಭುಪಾದರು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದ್ದರಿಂದ ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿ ಮಾಂಸವನ್ನ ತಿನ್ನುವವನನ್ನು, ಅಂತ್ಯಜನನ್ನು
ಒಂದೇ ರೀತಿ ಕಾಣುತ್ತಾರೆ. ವಿದ್ಯಾ ವಿನಯ ಸಂಪನ್ನೆ, ಯಾರು ಜ್ಞಾನದಿಂದ ವಿದ್ಯೆಯಿಂದ ತಮ್ಮ ಜ್ಞಾನವನ್ನ ಪಡೆದವರಾಗಿರ್ತಾರೆ, ನಮ್ರರಾದ ಜ್ಞಾನಿಗಳು ಅಂತ ಕರೀತಾರೆ. ಇಲ್ಲಿ ನಮ್ರರಾಗಿರ್ತಾರೆ. ಯಾಕೆಂದ್ರೆ ಅವರಿಗೆ ತಮ್ಮದೇ ಆದ ಯಾವುದೇ ರೀತಿಯಾದಂತಹ ಈ ಐಡೆಂಟಿಟಿ ನಾವೇನು ಕರಿತೇವೆ, ಆ ಒಂದು ನನ್ನ ಐಡೆಂಟಿಟಿ, ನಾನು ಡಾಕ್ಟರ್, ನಾನು ಇಂಜಿನಿಯರ್, ನಾನು ಜ್ಞಾನಿ, ಆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಒಂದು ಅಹಂಕಾರ ಅನ್ನುವಂತಹದ್ದು ಇರುವುದಿಲ್ಲ. ಪ್ರಭುಪಾದರು ಹೇಳ್ತಾರೆ, ನಾವು ಅಹಂಕಾರ ಇಟ್ಕೋಬೇಕು, ಆದ್ರೆ ಅದು ಭಗವಂತನ ಕುರಿತಾಗಿ ಇಟ್ಕೋಬೇಕು. ನನ್ನ ಐಡೆಂಟಿಫಿಕೇಶನ್ ಇರಬೇಕು, ನಾನು ಭಗವಂತನ ಜೊತೆಗೆ ಕನೆಕ್ಟೆಡ್ ಆಗಿ ಭಗವಂತನ ಸೇವೆಯನ್ನ ಮಾಡ್ತಾ ಇರುವುದರ ಬಗ್ಗೆ ನಮಗೆ ಅಭಿಮಾನ ಬೇಕು. ಆದ್ರೆ ನಾನು ಸುಳ್ಳು ಅಹಂಕಾರವನ್ನ ಮಾಡೋದ್ರಿಂದ ಏನಾಗತ್ತೆ, ಅದು ಯಾವುದೇ ರೀತಿಯಾಗಿ ನಮ್ಮ ಈ ನಮ್ರತೆ ಅಥವಾ ಜ್ಞಾನವನ್ನ ನಮಗೆ ಅದು ತಂದುಕೊಡುವುದಿಲ್ಲ. ಅದರಿಂದ ಯಾರು ಈ ಜ್ಞಾನವನ್ನ ವಿದ್ಯಾ ವಿನಯ ಸಂಪನ್ನಾದ ಬ್ರಾಹ್ಮಣನನ್ನ, ಹಸುವನ್ನ, ಆನೆಯನ್ನ, ನಾಯಿಯನ್ನ ಅಥವಾ ನಾಯಿ ಮಾಂಸವನ್ನ ತಿನ್ನುವವರು ಕೆಲವರು ಅಂತ್ಯಜರು ಅಂತ ಕರೀತಾರೆ, ಅಂತವರನ್ನ ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಣ್ತಾನೆ. ಯಾಕೆ? ಹರೇ ಕೃಷ್ಣ. ಯಾರಾದ್ರೂ ಎನಿ ಗೆಸ್? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಸಂತೋಷ, ಶೀತಲ್ ಮಾತಾಜಿ, ಶೋಭಾ ನಾಯಕ್ ಮಾತಾಜಿ, ಹರೇ ಕೃಷ್ಣ. ಯಾರಾದ್ರೂ ಎನಿಬಡಿ? ನೀವು ಅನ್ಮ್ಯೂಟ್ ಮಾಡಬಹುದು. ಎನಿಬಡಿ ಯಾರಾದ್ರೂ? ಯಾಕೆ ಅಂಥವ್ರು ಎಲ್ಲರನ್ನು ಒಂದೇ ರೀತಿಯಾಗಿ ನೋಡ್ತಾರೆ? ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಇಲ್ಲೋ ಅನ್ನೋದೇ ನಂಗೆ ಒಂಥರ ಡೌಟ್ ಆಗ್ಬಿಡತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಶೋಭಾ ನಾಯಕ್ ಮಾತಾಡಿ. ಹರೇ ಕೃಷ್ಣ. ಹೇಳಿ. ನನಗಿನ್ನೂ ಕನ್ಫ್ಯೂಷನ್ ಅಲ್ಲೇ ಇದ್ದೀನಿ ಗುರುಜಿ. ಕಾಣುತ್ತಾರೆ. ಹರೇ ಕೃಷ್ಣ. ಯಾಕೆ ಎಲ್ಲರನ್ನ ಒಂದೇ ರೀತಿಯಾಗಿ ಕಾಣ್ತಾರೆ ಅಂದ್ರೆ ಕನ್ಫ್ಯೂಷನ್. ಓಕೆ ಮಾತಾಜಿ, ಎಲ್ಲರಲ್ಲೂ ಭಗವಂತನ ನೋಡ್ತಿರ್ತಾರ್ರಿ ಅವ್ರ. ಹಾ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ, ಧನ್ಯವಾದಗಳು. ಎಲ್ಲರಲ್ಲೂ ಭಗವಂತನ ನೋಡ್ತಿರ್ತಾರ್ರಿ ಅವ್ರ. ಹಾ, ಎಲ್ಲರಲ್ಲೂ ಭಗವಂತನ ನೋಡ್ತಿರ್ತಾರ್ರಿ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ. ಧನ್ಯವಾದಗಳು. ಯಾಕೆ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಭಗವಂತ ಇರ್ತಾನೆ ಅನ್ನೋದನ್ನ ಅವ್ರಿಗೆ ಗೊತ್ತಾಗತ್ತೆ. ಯಾಕೆಂದ್ರೆ ಈ ಜೀವಿ ತನ್ನ ಕರ್ಮ ಫಲಗಳಿಂದ ಅವನಿಗೆ ಒಂದು ರೀತಿಯಾದಂತಹ ಶರೀರ ಸಿಕ್ಕಿರತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರು ಆತ್ಮ, ಪ್ರತಿಯೊಬ್ಬರು ಆ ಶರೀರ ಅನ್ನುವಂತಹದ್ದು ಹೇಗೆ, ಅದು ಇವತ್ತು ಒಂದು ಶರೀರ ಇದೆ, ನಾಳೆ ಇನ್ನೊಂದು ಶರೀರ ಬರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಅದು ಆ ಶರೀರ ಶಾಶ್ವತವಾದದಲ್ಲ. ಅವರು ನಾಯಿಯ ಶರೀರದಲ್ಲಿದ್ದಾರೋ, ಆನೆಯ ಶರೀರದಲ್ಲಿದ್ದಾನೋ, ಅಥವಾ ಬ್ರಾಹ್ಮಣನ ಶರೀರದಲ್ಲಿದ್ದಾನೋ, ಎಲ್ಲರಲ್ಲಿಯೂ ಇರುವಂತಹದ್ದು ಆತ್ಮ ಮಾತ್ರ, ಜೀವಾತ್ಮ. ಆ ಜೀವಾತ್ಮ ಅನ್ನುವಂತಹದ್ದು ಯಾಕೆ ಆ ಶರೀರದಲ್ಲಿದೆ? ಅದು ತನ್ನ ಕರ್ಮ ಫಲಗಳನ್ನ ಅಲ್ಲಿ ಅನುಭವಿಸ್ತಾ ಇದೆ. ಅದನ್ನ ಯಾರು ಅರ್ಥ ಮಾಡಿಕೊಂಡಿರ್ತಾನೆ, ಯಾರು ವಿದ್ಯಾವಿನಯ ಸಂಪನ್ನಾದ ನಾಮ್ರನಾದ ಜ್ಞಾನಿ. ಈ ಜ್ಞಾನದ ಅವಶ್ಯಕತೆಯೇ ಮನುಷ್ಯನಿಗೂ ಪ್ರಾಣಿಗೂ ಇರುವಂತಹ ವ್ಯತ್ಯಾಸ. ಈ ಜ್ಞಾನವನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ, ನಾವು ಜ್ಞಾನಿಗಳಾದ್ರೆ, ಆ ಎಲ್ಲಾ ಜ್ಞಾನಗಳ ಕೊನೆ ಎಲ್ಲಿ ಅಂತ್ಯವಾಗುವಂತಹದ್ದು? ಅದು ಭಗವಂತನಲ್ಲಿ ಅಂತ್ಯವಾಗುವಂತಹದ್ದು. ಈ ಜ್ಞಾನ ಅನ್ನುವಂತಹದ್ದು ನಮಗೆ ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರವನ್ನ ತಂದುಕೊಡತ್ತೆ. ಆದ್ರಿಂದ ಯಾರು ಜ್ಞಾನಿಯಾಗಿರ್ತಾನೋ ಅಂಥವನು ಹೀಗೆ ಎಲ್ಲರನ್ನು ಒಂದು ರೀತಿಯಾಗಿ ನೋಡ್ತಾನೆ. ಯಾಕೆಂದ್ರೆ ಒಂದೇ ಒಂದು ಡಿಫ್ರೆಂಟ್ ಶರೀರ ಬೇರೆ, ಅಲ್ಲಿ ಎಲ್ಲವೂ ಜೀವಾತ್ಮನೇ. ಆ ಜೀವಾತ್ಮ ಯಾರು ಅನ್ನೋದನ್ನು ಮುಂದೆ ಭಗವಂತ ಹೇಳ್ತಾನೆ. ಮುಂದೆ ನಿಮ್ಗೆ ಅರ್ಥ ಆಗತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಯೇಹಿ ಸಂಸರ್ಷಯ ಭೋಗ ದುಃಖಯೋ ನಯ ಏವತೆ ಆದ್ಯಂತವಂತಹ ಕೌಂತೆಯ ನತೇಶು ರಮತೆ ಬುಧಃ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು, ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಯಾರು ವಿವೇಕಿ, ಯಾರು ಜ್ಞಾನವನ್ನ ಪಡೆದಿದ್ದಾನೆ, ವಿಷಯೇಂದ್ರಿಯಗಳ ಸಂಪರ್ಕ ದುಃಖವನ್ನು ಉಂಟು ಮಾಡುವುದರಿಂದ, ವಿಷಯ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳು, ವಿಷಯೇಂದ್ರಿಯಗಳು, ಅದರ ಸಂಪರ್ಕ ಅಂದ್ರೆ ಅದಕ್ಕೆ ನಾವು ಖುಷಿ ಪಡಿಸ್ಲಿಕ್ಕೆ ಹೋದ್ರೆ ಅದು ನಮಗೆ ದುಃಖವನ್ನ ತಂದುಕೊಡತ್ತೆ. ನಮ್ಮ ಕಣ್ಣಿಗೆ ನಾವು ಖುಷಿ ಪಡಿಸ್ಲಿಕ್ಕೆ ಹೋದ್ರೆ, ಆ ಇಂದ್ರಿಯಗಳು ಇರಬೇಕು, ಕೆಲಸಗಳನ್ನ ಮಾಡಬೇಕು, ಆದ್ರೆ ಅದು ಭಗವಂತನ ಕುರಿತಾಗಿ ಕೆಲಸ ಮಾಡಬೇಕು, ಭಗವಂತನ ಸೇವೆಗಾಗಿ ಆ ಇಂದ್ರಿಯಗಳ ಮುಡಿಪಾಗಿರಬೇಕು. ಅದು ಬಿಟ್ಟು ನಾನು ಆ ಇಂದ್ರಿಯಗಳಿಂದ ಅದು ಮಾಡ್ತೇನೆ ಇದು ಮಾಡ್ತೇನೆ, ಆ ಇಂದ್ರಿಯಗಳ ಖುಷಿಗೆ ನಾವು ಹೋದ್ರೆ
ಅದೇನಾಗುತ್ತೆ, ನಮಗೆ ದುಃಖವನ್ನ ತಂದುಕೊಡತ್ತೆ. ಅದರಿಂದ ವಿವೇಕಿಯಾದವನು ಯಾರು ಇದನ್ನ ಅರಿತಿರ್ತಾನೋ ಅವನು ಅಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಇಂತಹ ಸುಖಗಳಿಗೆ ಆ ಇಂದ್ರಿಯ ತೃಪ್ತಿ ಅನ್ನುವಂಥದ್ದೇನಿದೆ ಅದಕ್ಕೆ ಒಂದು ಆದಿ, ಅದು ಎಲ್ಲಿಂದ ಶುರುವಾಗೋದು ಅನ್ನೋದಿದೆ. ಈಗ ಒಂದ್ಸಲ, ಈಗ ಒಂದಿನ ನಮ್ಗೆ ಚೆನ್ನಾಗಿ ಎಲ್ಲೋ ಒಂದ್ ಕಡೆ ಹೋಗಿ ಚೆನ್ನಾಗಿ ತಿನ್ಕೊಂಡು ಬರ್ಬೇಕು ಅಂತ ಆಸೆ ಆಗತ್ತೆ. ಅದು ಈಗ ಈ ಕ್ಷಣದಲ್ಲಿ ಆಸೆ ಆಗಿದೆ. ನಾನೇನ್ ಮಾಡ್ತೀನಿ, ಸರಿ ನಾನು ಹೋಗಿ ನನ್ನ ಉಳಿದವ್ರ ಹತ್ರ ಮಾತಾಡ್ತೇನೆ, ಓಕೆ ನಾಳೆ ಅಲ್ಲಿ ಹೋಗೋಣ, ಚೆನ್ನಾಗಿ ಊಟ ಇದೆ, ತಿನ್ಕೊಂಡು ಬರೋಣ. ಆಸೆ ಯಾಕೆ, ಆ ಆಸೆ ಯಾಕೆ ಬಂದಿದೆ? ಬಾಯಿ ಕೇಳ್ತಾ ಇದೆ, ರುಚಿ ಬೇಕು ನನಗೆ, ತಿನ್ಬೇಕು ಅಂತ. ಸೊ ಆ ರೀತಿಯಾಗಿ ಅದಕ್ಕೆ ಒಂದು ಶುರು ಇರತ್ತೆ. ಆಮೇಲೆ ಏನಾಗುತ್ತೆ, ಹೋಗಿ ನಾವು ತಿಂತೇವೆ, ಅಲ್ಲಿಗೆ ಮುಗೀತು ಅಲ್ವಾ? ಅಲ್ಲಿಗೆ ಆ ಇಂದ್ರಿಯ ತೃಪ್ತಿ ಅನ್ನುವಂಥದ್ದು ಆ ಒಂದು ಎಪಿಸೋಡ್ ಮುಗೀತು. ಮತ್ತೆ ಮತ್ತೆ ಈ ತರ ಆಗ್ತಾನೆ ಇರುವಂತಹದ್ದು. ಅದರಿಂದ ಅದು ಒಂದು ಆದಿ ಮತ್ತೆ ಅಂತ್ಯ ಅನ್ನುವಂಥದ್ದಿದೆ. ಇದನ್ನ ವಿವೇಕಿಯಾದವನು ಅರ್ಥ ಮಾಡಿಕೊಂಡಿರೋದ್ರಿಂದ ಅವನು ಇಂದ್ರಿಯ ತೃಪ್ತಿಯ ಕಡೆಗೆ ಹೋಗುವುದಿಲ್ಲ. ಈಗ ನಮ್ಮ ಇಂದ್ರಿಯ ತೃಪ್ತಿಯ ಬಯಕೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಒಂದು 4-5 ಉದಾಹರಣೆ. ಇಲ್ಲಿ ಏನು ಕಾಣಿಸ್ತಾ ಇದೆ ಚಿತ್ರದಲ್ಲಿ ನಿಮಗೆ? ಹರೇ ಕೃಷ್ಣ, ಬೇಗ ಬೇಗ ಯಾರಾದ್ರೂ ಅನ್ಮ್ಯೂಟ್ ಮಾಡ್ಬೋದು. ಚಿತ್ರದಲ್ಲಿ ಏನ್ ಕಾಣಿಸ್ತಾ ಇದೆ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಲೈಟ್ ಕಂಬ ಮತ್ತು ಬೆಳಕು ಹಾ, ಬೆಳಕು ಬರುವಂತ ಬೆಂಕಿ ಬೆಂಕಿ ಬೆಳಕಿದೆ, ಲೈಟ್ ಕಂಬ ಇದೆ. ಕರೆಕ್ಟ್, ಲೈಟ್ ಕಂಬದ ಸ್ಟ್ರೀಟ್ ಲೈಟ್ ಇದೆ. ಆ street ಬರುವಂತ light ಕೆಳಗಡೆ ಕೀಟಗಳು. ಬೆಳಕಿಗೆ ಸುತ್ತುತ್ತಿರುವ ಹಾತೆಗಳು. ಆಸೆ ಅಂತ ಕರೀತಾರೆ, ಅಥವಾ ಮಾತ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಒಂದು ಬೆಳಕಿನ ಹುಳ. ಈ ಏನಾಗತ್ತೆ, ಈ ಹುಳ ಏನಾಗತ್ತೆ ಇದಕ್ಕೆ? ಈ ಬೆಳಕಿಗೋಸ್ಕರ ಅಟ್ರಾಕ್ಷನ್ ಆಗಿ ಬರುತ್ತೆ, ಅದ್ರ ತನ್ನ ಮೈಯನ್ನ ತಾನು ಸುಟ್ಕೊಳ್ಳುತ್ತೆ ಪ್ರಭುಜಿ. ಅದು ಅಲ್ಲೇ ಸತ್ತೋಗತ್ತೆ ಅಲ್ವಾ? ಬೆಳಕಿನ ಹತ್ರ ಬಂದ್ಬಿಟ್ಟು ತಾನೇ ಸುಟ್ಕೊಂಡು ಅಲ್ಲಿಗೆ ಅದು ಸತ್ತೋಗತ್ತೆ. ಅಂದ್ರೆ ಅದು ಅದರ ಇಂದ್ರಿಯ ಕಣ್ಣು ಆ ಬೆಳಕನ್ನ ಕಡೆಗೆ ಅಟ್ರಾಕ್ಟ್ ಆಗಿ ಅದು ಬರತ್ತೆ, ಆದ್ರೆ ಅಲ್ಲಿ ಬಂದ್ಬಿಟ್ಟು ಅದು ಅಲ್ಲಿ ಸತ್ತೋಗತ್ತೆ, ತನ್ನನ್ನ ತಾನು ಸುಟ್ಕೊಂಡ್ಬಿಡತ್ತೆ, ನೀವು ಹೇಳ್ದಾಗೇನೆ. ಸೊ ಅದು ಒಂದು ಅದರ ಒಂದೇ ಒಂದು ಇಂದ್ರಿಯ ಅತ್ಯಂತ ಸ್ಟ್ರಾಂಗ್ ಆಗಿರುವಂತಹದ್ದು ಕಣ್ಣು. ಅದರಿಂದ ಹಾಗಾಗತ್ತೆ. ಈಗ ಇಲ್ಲೇನು ಕಾಣಿಸ್ತಾ ಇದೆ ನೆಕ್ಸ್ಟ್? ಹರೇ ಕೃಷ್ಣ, ಯಾರಾದ್ರೂ ಏನ್ ಕಾಣಿಸ್ತಾ ಇತ್ತು ನೆಕ್ಸ್ಟ್? ಹಾ, ಚಿಗರೆ ಅಥವಾ ಜಿಂಕೆ ಮರಿ. ಈ ಜಿಂಕೆ ಮರಿಗೆ ಕಿವಿ ಅನ್ನೋದು ಬಹಳ ಇಷ್ಟ. ಇದನ್ನ ಹೇಗೆ ಹಿಡಿತಾರೆ ಗೊತ್ತಾ ನಿಮ್ಗೆ? ಪ್ರಭುಜಿ, ಹರಿಕೃಷ್ಣ ಕೊಳಲ್ ನಾದದಿಂದ ಹಿಡಿತಾರೆ ಅದನ್ನ. ಹಾ, ಮ್ಯೂಸಿಕ್ ನಾದದಿಂದ. ಪರ್ಫೆಕ್ಟ್ ಪ್ರಭುಜಿ. ಯಾಕೆಂದ್ರೆ ಅದರ ಕಿವಿ ಅಷ್ಟು ಸೂಕ್ಷ್ಮ, ಅವಳಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಆ ಕೊಳಲ ನಾದದಿಂದ ಅವರನ್ನ ಹಿಡಿಬಹುದು. ಸೊ ಆದ್ರಿಂದ ಅದು ಗೊತ್ತಿಲ್ಲದೆ ಆ ಇಂದ್ರಿಯ ತೃಪ್ತಿಯ ಹಿಂದೆ ಹೋಗಿ ತನ್ನನ್ನ ತಾನು ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ. ಇಲ್ಲಿ ವಾಸನೆ ಬರ್ತಾ ಇದ್ದೀವಿ ನಾವು. ಮೂಗಿನ ಆಯ್ತು, ಕಿವಿ ಆಯ್ತು, ಮೂಗು. ಈ ವಾಸನೆಯಿಂದ ಮಕರಂದದ ವಾಸನೆಗೆ ಇದು ಹೋಗಿ ಕಮಲದ ಹೂ ಮೇಲೆ ಕೂತ್ಕೊಳ್ಳುತ್ತೆ ದುಂಬಿ, ಅಥವಾ ಇದು ಏನೋ ಸಾರಿ ಜೇನೊಣ. ಹರಿಕೃಷ್ಣ ಕೂತ್ ಮೇಲೆ ಏನಾಗತ್ತೆ? ಹರೇ ಕೃಷ್ಣ. ಹಾ ಪ್ರಭುಜಿ. ಅದು ಅಲ್ಲೋ ಕೂತ್ ಮೇಲೆ ಸಾಯಂಕಾಲ ಆಗ್ತಾ ಇದ್ದಂಗೆ ಅದು ಆ ಹೂ ಮತ್ತೆ ವಾಪಸ್ ಮುದುಡ್ಕೊಳ್ಳುತ್ತೆ. ಆಗ ಮುದುಡ್ಕೊಂಡಾಗ ಈ ಜೇನೊಣ ಅದ್ರ ಒಳಗಡೆ ಸಿಕ್ಕಾಕೊಂಡ್ ಬಿದ್ದ್ಬಿಡತ್ತೆ, ಹೊರಗೆ ಬರಕ್ ಆಗಲ್ಲ ಅದಕ್ಕೆ. ಸೊ ಆ ರೀತಿಯಾಗಿ ಅದು ತನ್ನನ್ನು ತಾನು ಟ್ರ್ಯಾಪ್ ಮಾಡ್ಕೊಳ್ಳುತ್ತೆ. ಯಾಕೆ? ಅದರ ಮೂಗು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಮೀನಿನ ಕತೆ ಕೇಳಬೇಕೇ ಇಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅಲ್ವಾ? ಮೀನಿಗೆ ಹಿಡಿಬೇಕು ಅಂತ ಹೇಳಿ ಗಾಳಕ್ಕೆ ನಾವು ಆಹಾರ ಹಾಕಿ ಗಾಳವನ್ನ ಬಿಡ್ತೇವೆ. ಅದು ಆಹಾರ ತಿನ್ನಕ್ಕೆ ಅಂತ ಬಂದ್ಬಿಟ್ಟು ನಾಲ್ಗೆ ಸಿಕ್ಕಾಕೊಂಡ್ಬಿಡತ್ತೆ ಗಾಳದಲ್ಲಿ. ಅದರ ನಾಲಿಗೆ ಸ್ಟ್ರಾಂಗ್ ಆಗಿರೋದ್ರಿಂದ ಅದು ಈ ಟ್ರಾಪ್ ಆಗತ್ತೆ. ಆನೆಯನ್ನ ಹೇಗೆ ಟ್ರಾಪ್ ಮಾಡ್ತಾರೆ? ಯಾರಿಗಾದ್ರೂ ಗೊತ್ತಿದ್ಯಾ? ಹೆಣ್ಣಾನೆಯನ್ನು ಮುಂದೆ ಬಿಡುತ್ತಾರೆ. ಯಾಕೆ ಹೆಣ್ಣಾನೆಯನ್ನು ಮುಂದೆ ಬಿಡುತ್ತಾರೆ? ಯಾಕೆ ಹೆಣ್ಣಾನೆಯನ್ನ ಮುಂದೆ ಬಿಡ್ತಾರೆ? ಸ್ಪರ್ಶಕ್ಕಾಗಿ. ಸ್ಪರ್ಶ, ಚರ್ಮ, ಸ್ಪರ್ಶೇಂದ್ರಿಯ ಸ್ಟ್ರಾಂಗ್ ಆನೆಗೆ. ಹೆಣ್ಣಾನೆಯನ್ನ ಮುಟ್ಬೇಕು ಅಂತ ಆ ಆನೆಗೆ ಆಸೆ ಆಗತ್ತೆ. ಆದ್ರೆ ಹೆಣ್ಣಾನೆಯನ್ನ ಮುಂದೆ ಕರ್ಕೊಂಡು ಹೋಗ್ತಾ ಹೋಗ್ತಾ ಗಂಡಾನೆ ಹಿಂದ್ಗಡೆ ಅದರಿಂದ ನಡೆಯುತ್ತೆ. ಆದ್ರೆ ಮಾರ್ಗ ಮಧ್ಯದಲ್ಲಿ ಕಂದಕವನ್ನ ತೋಡಿರ್ತಾರೆ. ಅಲ್ಲಿ
ಆನೆಯನ್ನ ಬೀಳುತ್ತೆ. ಸೊ ಸ್ಪರ್ಶೇಂದ್ರಿಯದಿಂದ ಆನೆ ಟ್ರ್ಯಾಪ್ ಆಗತ್ತೆ. ಆದ್ರೆ ನಮಗೆ ನಮ್ಮ ಕತೆ ಏನು? ನಾವು ಎಲ್ಲೆಲ್ಲಿ ಟ್ರ್ಯಾಪ್ ಆಗ್ತೀವಿ? ಹರೇ ಕೃಷ್ಣ. ನಾವು 5 ಇಂದ್ರಿಯಗಳಿಂದ ಐದು ಇಂದ್ರಿಯ, ಅದು ಅಷ್ಟೇ ಅಲ್ಲ, ನಮ್ದು 6ನೇ ಇಂದ್ರಿಯ ಮನಸ್ಸು. 5 ಇಂದ್ರಿಯನು ಬಹಳ ಆಸೆಯನ್ನ ಪಡತ್ತೆ. ಎಲ್ಲಾ ಇಂದ್ರಿಯಗಳು ತಮ್ಮದೇ ಆದ ಪೈಪೋಟಿಯಲ್ಲಿದ್ದಾವೆ. ಕಿವಿ, ಕಣ್ಣಿ, ಮೂಗು, ನಾಲಿಗೆ ಎಲ್ಲ ಒಂದೊಂದು ಪೈಪೋಟಿ. ಯಾರು ಹೆಚ್ಚು ಇಂದ್ರಿಯ ತೃಪ್ತಿಯನ್ನ ಮಾಡ್ತಾರೆ ಅನ್ನೋದಕ್ಕೆ ಈ 5 ಇಂದ್ರಿಯಗಳು ಈ ರೀತಿಯಾಗಿ ಬಗೆ ಬಗೆಯ ರೀತಿಯಾದ ತೃಪ್ತಿಯನ್ನ ಬಯಸೋದ್ರಿಂದ ನಮ್ಮ ಕತೆ ಹೇಗಾಗ್ಬೇಕು ಅನ್ನೋದನ್ನ ನೀವು ಊಹಿಸ್ಕೊಳ್ಬಹುದು. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತ ನಾನೇ. ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ. ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯು ಹಿತೈಷಿಯು ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನ ಪಡೆಯುವನು. ಸೊ ಇಲ್ಲಿ ಭಗವಂತ ಹೇಳ್ತಾ ಇರುವಂತಹದ್ದು ನೋಡಿ, ಭಕ್ತ ವತ್ಸಲ ಅವನು ಏನ್ ಹೇಳ್ತಾ ಇದ್ದಾನೆ, ಯಾರು ಭಗವಂತನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನು ಇಟ್ಕೊಂಡ್ರೆ, ಯಾರು ಅವರ ಮನಸ್ಸನ್ನ ಭಗವಂತನಲ್ಲಿ ನೆಟ್ಟಿದ್ರೆ, ಮತ್ತೆ ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತ, ಯಾವುದೇ ಒಂದು ಯಜ್ಞವನ್ನ ಮಾಡಲಿ, ಯಾವುದೇ ಒಂದು ತಪಸ್ಸನ್ನ ಮಾಡಲಿ, ಅದು ಕೊನೆಯದಾಗಿ ಯಾರಿಗೋಸ್ಕರ ಮಾಡುವಂತಹದ್ದು? ಅದು ಕೊನೆಯದಾಗಿ ಮಾಡುವಂತಹದ್ದು ಕೃಷ್ಣನಿಗೋಸ್ಕರ, ವಿಷ್ಣುವಿಗೋಸ್ಕರ ಅನ್ನುವಂತಹದ್ದು. ಕಾಯೇನ ವಾಚ ಮನಸೈಂದ್ರಿಯೈವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯಜ್ ಸಕಲಂ ಪರಸ್ಮೈ ನಾರಾಯಣಾಮಿತಿ ಸಮರ್ಪಯಾಮಿ ಅಂತ ನಾವು ಹೇಳ್ತೇವೆ. ಪ್ರತಿಯೊಂದು ಪೂಜೆಯ ಕೊನೆಯದಾಗಿ ಅದನ್ನ ನಾವು ನಾರಾಯಣನಿಗೆ ಅರ್ಪಿಸ್ತೇವೆ. ಶಂಕರಾಚಾರ್ಯರು ಹೇಳಿರುವಂತಹ ಒಂದು ಶ್ಲೋಕ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಹೇಗೆ ಆಕಾಶದಿಂದ ಬಿದ್ದಂತಹ ನೀರು ಹೇಗೆ ನದಿಗಳ ಮುಖಾಂತರವಾಗಿ ಹೇಗೆ ಅದು ಸಾಗರವನ್ನು ಸೇರುತ್ತೋ, ಅದೇ ರೀತಿಯಾಗಿ ಯಾವುದೇ ದೇವರಿಗೆ ನಾವು ನಮಸ್ಕಾರ ಮಾಡಿದರೂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ, ಅದು ನಿಜವಾಗಿ ಸೇರಬೇಕಾದದ್ದು ಕೇಶವನಿಗೆ ಅನ್ನೋದನ್ನ ಅವರು ಹೇಳ್ತಾರೆ. ಸೊ ಆದ್ರಿಂದ ನಾವು ಕೃಷ್ಣಾರ್ಪಣಮಸ್ತು ಅನ್ನುವುದನ್ನ ಹೇಳ್ತೇವೆ. ಯಾಕೆಂದ್ರೆ ಯಾವುದೇ ಯಜ್ಞ, ತಪಸ್ಸು, ಹೋಮ, ಹವನ ನಾವು ಏನೇ ಮಾಡಿದರೂ ಅದರ ನಿಜವಾದ ಭೋಕ್ತಾರ ಭಗವಂತ ಶ್ರೀಕೃಷ್ಣ, ನಾರಾಯಣ ಅಂತ ಅನ್ನುವಂಥದ್ದು. ಕೃಷ್ಣನಿಗೆ ನಾರಾಯಣನಿಗೆ ವ್ಯತ್ಯಾಸ ಇಷ್ಟೇ. ಕೃಷ್ಣ ಇರುವಂತಹದ್ದು ಅವನ ಧಾಮದಲ್ಲಿ, ಗೋಲೋಕ ವೃಂದಾವನದಲ್ಲಿ ಅವನು ಇರ್ತಾನೆ. ನಾರಾಯಣ ಇರುವಂತಹವನು ವೈಕುಂಠ ಲೋಕದಲ್ಲಿ. ಕೃಷ್ಣ ಇರುವುದು ಅವನ ಸ್ವಂತ ಮನೆಯಲ್ಲಿ, ನಾರಾಯಣ ಇರುವಂತಹದ್ದು ಅವನ ಆಫೀಸ್ನಲ್ಲಿ ಅಂತ ನಾವು ವ್ಯತ್ಯಾಸವನ್ನ ತಿಳ್ಕೊಳ್ಬಹುದು. ಯಾಕೆಂದ್ರೆ ಅವನ ವಿಸ್ತರಣೆ, ನಾರಾಯಣನ ವಿಸ್ತರಣೆ ಈ ಸೃಷ್ಟಿಗೋಸ್ಕರ. ಇದರ ಅವನು ಹೇಗೆ ಮೂರು ರೀತಿಯಾದಂತಹ ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು ಮತ್ತೆ ಕ್ಷೀರೋದಕಶಾಹಿ ವಿಷ್ಣು, ಹೀಗೆ 3 ರೀತಿಯಾದಂತಹ ವಿಸ್ತರಣೆ ಆಗತ್ತೆ. ಮಹಾವಿಷ್ಣುವಿನ ರೋಮಕೂಪಗಳಿಂದ ಗ್ರಹಗಳ ಉತ್ಪತ್ತಿ ಆದ್ರೆ ಆ ಗ್ರಹಗಳನ್ನ ಪ್ರವೇಶಿಸಿ ಆ ಗ್ರಹಗಳು ತಮ್ಮ ಕಕ್ಷದಲ್ಲಿ ಇರುವಂತೆ ನೋಡಿಕೊಳ್ಳುವಂತಹದ್ದು ಕೆಲಸ ಗರ್ಭೋದಕಶಾಹಿ ವಿಷ್ಣುವಿನದು. ಆಗ ಅವನು ಗ್ರಹವನ್ನ ಪ್ರವೇಶಿಸ್ತಾನೆ ಗರ್ಭೋದಕಶಾಹಿ ವಿಷ್ಣುವಾಗಿ. ಆಮೇಲೆ ಅಲ್ಲಿ ಒಂದು ನಾಭಿಕಮಲದಿಂದ ಬ್ರಹ್ಮ ಹುಟ್ಟುತ್ತಾನೆ. ಆ ಬ್ರಹ್ಮನ ಅವನು ವಿಷ್ಣುವಿನ ಕುರಿತಾಗಿ, ಕೃಷ್ಣನ ಕುರಿತಾಗಿ 1000 ವರ್ಷ ತಪಸ್ಸು ಮಾಡ್ತಾನೆ. ಆಮೇಲೆ ಸೃಷ್ಟಿಗಳನ್ನ ಮಾಡ್ಲಿಕ್ಕೆ ಅವನಿಗೆ ಒಂದು ರೈಟ್ಸ್ ಕೊಡ್ತಾನೆ ವಿಷ್ಣು. ಅದಾದ್ಮೇಲೆ ಅವನು ಸೃಷ್ಟಿಯನ್ನ ಮಾಡ್ತಾನೆ. ಆದ್ರೆ ಅವನು ಮಾಡೋ ಸೃಷ್ಟಿ ಕೆಲಸ ಮಾತ್ರ. ಆದ್ರೆ ಅದಕ್ಕೆ ಜೀವ ತುಂಬುವಂತಹವನು, ಜೀವ ಕೊಡುವ ತಂದೆ ಅಹಂ ಬೀಜ ಪ್ರಜಾಪಿತಃ ಅಂತ ಮುಂದೆ ಹೇಳ್ತಾನೆ. ನಿಮ್ಗೆ ಅರ್ಥ ಆಗತ್ತೆ ಅದು. ಸೊ ಆಮೇಲೆ ಈ ಕ್ಷೀರೋದಕಶಾಹಿ ವಿಷ್ಣು ಅನ್ನುವಂಥವನು ತನ್ನನ್ನು ತಾನು ವಿಸ್ತರಿಸಿಕೊಂಡು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಂದ್ರೆ ಈ ಪ್ರತಿಯೊಂದು ಕಡೆ ತನ್ನನ್ನು ತಾನು ವಿಸ್ತರಣೆ ಮಾಡಿಕೊಂಡು ಪ್ರತಿಯೊಂದು ಜೀವಿಯ ಸೂಕ್ಷ್ಮವಾದಂತಹ ಅಣುವಿನಲ್ಲಿಯೂ ಸಹಿತ ಅವನು ಅಣುವಿನ ಹೃದಯವನ್ನ ಪ್ರವೇಶಿಸ್ತಾನೆ. ಸೊ ಪ್ರತಿಯೊಂದು ಜೀವಿಯ ಹೃದಯವನ್ನ ಅವನು ಪ್ರವೇಶಿಸ್ತಾನೆ ಅನ್ನುವಂಥ. ಆದ್ರಿಂದ ಇಲ್ಲಿ ಎಲ್ಲ ಪರಮಪ್ರಭು ನಾನು, ದೇವತೆಗಳ ಪರಮಪ್ರಭು ನಾನು ಅಂತ ಹೇಳ್ತಾ ಇದ್ದಾನೆ. ಅದರಿಂದ ಕೃಷ್ಣನನ್ನ ನಾವು ಏನಂತ ಕರಿತೇವೆ? ದೇವರ ದೇವ ಅಂತ ಕರಿತೇವೆ. ಎಲ್ಲ 33 ಕೋಟಿ ದೇವತೆಗಳ ಒಡೆಯ ಅವನು.
ಪ್ರಭು ಅವನು, ಎಲ್ಲಾ ಜೀವಿಗಳ ಉಪಕಾರಿ, ಎಲ್ಲರಿಗೂ ಉಪಕಾರ ಮಾಡುವಂತವನು. ಯಾಕೆ ನಿಮ್ಗೆ ಅರ್ಥ ಆಗತ್ತೆ? ಯಾಕೆಂದ್ರೆ ನಾವು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜೊತೆ ಬರುವಂತವನು ಪರಮಾತ್ಮ, ಮತ್ತೆ ನಮ್ಮ ಸೂಕ್ಷ್ಮ ಶರೀರ ಹೇಗೆ ಹೋಗತ್ತೆ ಅನ್ನುವಂಥದ್ದು ಅದು ನಿಮ್ಗೆ ಗೊತ್ತಾಗತ್ತೆ ನಾಳೆ. ಸೊ ಅದರಿಂದ ಮನುಷ್ಯನ ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನ ಪಡೆಯುವನು. ಈ ರೀತಿಯಾಗಿ ನಾವು ಭಗವಂತನ ಕುರಿತಾಗಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸುವುದರಿಂದ ನಾವು ಶಾಂತಿಯನ್ನ ಪಡೆಯಬಹುದು. ಭಗವಂತನನ್ನ ನಾವು ನೋಡಿ ಅರ್ಥ ಮಾಡಿಕೊಂಡರೆ ನಮಗೆ ಶಾಂತಿ ಸಿಗತ್ತೆ. ಭಗವಂತನನ್ನ ಅರ್ಥ ಮಾಡಿಕೊಳ್ಳದೆ ಇದ್ರೆ ನಾವು ಪೀಸ್ ಆಗ್ತೀವಿ. ಅದರಿಂದ ನೋ ಗಾಡ್ ನೋ ಪೀಸ್, ನೋ ಗಾಡ್ ನೋ ಪೀಸ್ ಅಂತ, ನಾವು ಪೀಸ್ ಅನ್ನುವಂಥದ್ದನ್ನ ನಾವು ನೋಡ್ಕೋಬಹುದು. ಹರೇ ಕೃಷ್ಣ. ಇವತ್ತು ನಾವು ನೋಡಿದ್ದೇವೆ ಸನ್ಯಾಸ ಕರ್ಮಯೋಗದಲ್ಲಿ ಸನ್ಯಾಸಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ. ಕರ್ಮಯೋಗದಲ್ಲಿ ನಿಷ್ಕಾಮ ಕರ್ಮ ಅಂದ್ರೆ ಯಾವುದೇ ರೀತಿಯಾದಂತಹ ಕರ್ಮಫಲಗಳನ್ನ ಅಪೇಕ್ಷಿಸದೆ ಮಾಡುವಂತಹ ಕರ್ಮವು ಅತ್ಯಂತ ಶ್ರೇಷ್ಠ. ಅದನ್ನೇ ಮಾಡಬೇಕು ನಾವು, ಅದರಿಂದ ನಾವು ಮುಕ್ತಿಯನ್ನ ಪಡೆಯುತ್ತೇವೆ ಅನ್ನುವಂತಹದ್ದು. ಸೊ ಜ್ಞಾತ್ವಾ ಮಾಂ, ಭಗವಂತನನ್ನ ಧ್ಯಾನಿಸುವುದರಿಂದ, ಅವನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸುವುದರಿಂದ ಎಲ್ಲ ಅವನು ಯಾರು ಅನ್ನುವಂಥದ್ದು ನಾವು ನೋಡಿದ್ದೇವೆ. ಅದರಿಂದ ನಮಗೆ ಶಾಶ್ವತವಾದಂತಹ ಶಾಂತಿ ಸಿಗತ್ತೆ ಅನ್ನುವುದನ್ನ ಇವತ್ತು ನಾವು ಕಲ್ತ್ಕೊಂಡಿದ್ದೇವೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಇಲ್ಲ ನಾಳೆ ಅತ್ಯಂತ ಸ್ಪೆಷಲ್ ಇದು. ನಾಳೆ ನೋಡೋ ಅಷ್ಟಾಂಗ ಯೋಗದ ಬಗ್ಗೆ, ಯೋಗ ಪದ್ಧತಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೇಗಿದೆ ಇನ್ನೊಂದು ರೀತಿಯಾದಂತಹ ಮಾರ್ಗ ಭಗವತ್ ಸಾಕ್ಷಾತ್ಕಾರಕ್ಕೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇದು ಮಹಾಮಂತ್ರ ಜಪ ಮಾಡ್ಬೇಕಾದ್ರ ಜಪಮಾಲ ಬೇಕಾ ಪ್ರಭುಜಿ? ಜಪಮಾಲೆ ನೀವು 108 ಕೌಂಟ್ ಹೆಂಗ್ ಇಟ್ಕೋತೀರಾ ಪ್ರಭುಜಿ? ಮಾಲೆ ಇಟ್ಕೊಂಡ್ರೆ ತುಂಬಾ ಈಸಿ ಮಾಡೋದು. ಈಗ ಸದ್ಯಕ್ಕೆ ನಿಮ್ಮ ಹತ್ರ ಮಾಲೆ ಇಲ್ಲ ಅಂತ ಹೇಳಿದ್ರೆ ಮಾಲೆ ನೀವು ತಗೊಳ್ಳೋ ತನಕ ದಯವಿಟ್ಟು ಮಾಡಿ, ನಿಮ್ಗೆ ಹೆಂಗ್ ಅನುಕೂಲ ಆಗತ್ತೋ ಹಾಗೆ ಮಾಡಿ. ಆದ್ರೆ ಮಾಲೆ ಈಗ 108ಕ್ಕೆ ನಿಮ್ಗೆ ಅನ್ಸ್ಬೋದು, ಜಾಸ್ತಿ ಮಾಡ್ಬೇಕು ಅನ್ಸಿದ್ರೆ ಮಾಲೆ ಕೌಂಟ್ ಇರತ್ತೆ ಪ್ರಭುಜಿ, ಅಷ್ಟೇ, ಮತ್ತೇನಿಲ್ಲ. ನೀವು ಯಾವುದೇ ರೀತಿಯಲ್ಲಿ ಮಿಸ್ಟೇಕ್ ಆಗಲ್ಲ, ನಿಮ್ ಕೌಂಟ್ ಮಿಸ್ಟೇಕ್ ಆಗಲ್ಲ ಅಂತ. ಕೃಷ್ಣ ಪ್ರಭುಜಿ ನಾ ಹೇಳ್ಬೋದ್ರಿ? ಹಾ ಕೇಳಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನಾನೊಂದ್ ಮಾತು ಹೇಳ್ತೇನ್ರಿ. ಅವ್ರಿಗೆ ಈಗ ಕೇಳಿದ್ರಲ್ಲ ಕೌಂಟ್ ಮಾಡೋದ್ ಬಗ್ಗೆ ರೀ. ಹಾ ಈಗ ನಾವ್ ದುಡ್ಡು ಕೌಂಟ್ ಮಾಡಿ ತಗೋತೇವ್ ಪ್ರಭುಜಿ. ₹1 ಕೊಡ್ಲಿಕ್ಕೆ ₹1 ಕೊಡ್ಲಿ, ₹10 ಕೊಡ್ಲಿ, ₹100 ಕೊಡ್ಲಿ, ಯಾರಿಗೆ ಕೊಟ್ರು ಕೌಂಟ್ ಮಾಡಿ ಕೊಡ್ತೇವ್ರಿ. ಕೌಂಟ್ ಮಾಡಿ ತಗೋತೇವ್ರಿ. ದುಡ್ಡವ್ನ ಯಾವ ರೀತಿ ನಾವು ಕೌಂಟ್ ಮಾಡಿ ಕೊಡ್ತೀವಿ, ಕೌಂಟ್ ಮಾಡಿ ತಗೋತೇವ್ ನೋಡ್ರಿ, ಆ ರೀತಿ ಭಗವಂತನ ಹೆಸರನ್ನ ನಾವು ಕೌಂಟ್ ಮಾಡಿ ತಗೋಬೇಕ್ರಿ. ಹಾ ಹೌದ್ರಿ. ಇದೊಂದೇ ನೋಡ್ರಿ, ಇದೊಂದೇ ಮಾತು. ಅದಕ್ಕೆ ಮತ್ ಬೇರೆ ಏನ್ ಮಾಡ್ತಾ ಬರೋದಲ್ಲ ಪ್ರಭುಜಿ. ಹರೇ ಕೃಷ್ಣ. ಏನಾದ್ರು ನನ್ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲ ಪ್ರಭುಜಿ, ಕರೆಕ್ಟ್ ಆಗಿ ಹೇಳಿದೀರ ನೀವು. ಲೆಕ್ಕ ಇರ್ಬೇಕಾಗತ್ತೆ, ನಾವು ಮಾಡ್ಬೇಕು ಅಂತ ಕೌಂಟ್ ಮಾಡಿಕೊಂಡು ಮಾಡಿದ್ರೆ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಅದ್ಭುತವಾದ ಮಾತು. ಅಶೋಕ್ ಹನ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸುಂದರವಾಗಿ ಧನ್ಯವಾದ. ಅವರು ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದ ಪ್ರಣಾಮ. ಅಶೋಕ್ ಹನರ್ಬಟ್ಟಿ ಅವರೇ, ಥ್ಯಾಂಕ್ ಯು. ನೀವು ವಿಡಿಯೋದಲ್ಲಿ ಹರೇ ನೋಡಿದ್ರೆ ಕೃಷ್ಣ ಗುರುಜಿ. ಇಟ್ಕೊಂಡಿದ್ದೀರಾ. ಹರೇ ಕೃಷ್ಣ, ಧನ್ಯವಾದಗಳು. ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವೆಲ್ಲ ಸೇರಿ ಈಗ ಒಂದ್ ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸೋಣ. ಓಕೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ, ಕೃಷ್ಣ ರಾಮ ಹರೇ ಹರೇ ಹರೇ, ರಾಮ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ಹರೇ, ಕೃಷ್ಣ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ
हरे राम 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 हरे 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 कृष्ण 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 हरे 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 राम राम हरे 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 कृष्ण कृष्ण हरे राम हरे राम हरे 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 कृष्ण कृष्ण हरे हरे राम हरे हरे कृष्ण हरे राम हरे 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 कृष्ण राम राम हरे हरे कृष्ण कृष्ण हरे हरे राम राम हरे हरे राम राम हरे 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 कृष्ण 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 हरे हरे कृष्ण हरे हरे राम हरे राम हरे राम 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 हरे 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 राम हरे राम हरे राम 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 हरे हरे राम हरे हरे राम हरे राम 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 हरे 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 कृष्ण हरे राम हरे राम 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 हरे हरे राम हरे राम हरे राम 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 हरे हरे कृष्ण हरे कृष्ण राम राम हरे हरे कृष्ण कृष्ण हरे हरे राम हरे राम 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 हरे 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 कृष्ण कृष्ण हरे हरे राम राम हरे 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 कृष्ण हरे कृष्ण हरे हरे राम हरे हरे राम हरे राम हरे हरे राम 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 हरे राम हरे 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 कृष्ण कृष्ण हरे 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 राम हरे कृष्ण हरे राम राम हरे 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 राम राम हरे हरे कृष्ण राम हरे राम 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 हरे 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 राम हरे हरे कृष्ण हरे राम हरे राम राम हरे 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 कृष्ण हरे राम राम हरे 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 राम हरे राम हरे हरे राम हरे कृष्ण हरे राम हरे हरे कृष्ण राम राम हरे हरे कृष्ण हरे राम हरे कृष्ण कृष्ण हरे 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 राम हरे राम हरे हरे कृष्ण हरे 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 कृष्ण राम हरे हरे कृष्ण 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 हरे हरे राम राम हरे हरे कृष्ण 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 हरे हरे राम हरे राम हरे राम 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 कृष्ण हरे हरे राम हरे राम 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 हरे 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 राम हरे राम हरे हरे राम हरे हरे कृष्ण हरे कृष्ण हरे हरे कृष्ण कृष्ण हरे राम हरे हरे कृष्ण हरे कृष्ण हरे 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 राम हरे राम हरे हरे राम हरे राम 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 हरे 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 राम हरे राम 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 हरे 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 कृष्ण हरे कृष्ण हरे 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 राम हरे राम 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 हरे हरे कृष्ण हरे कृष्ण हरे कृष्ण हरे 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 राम हरे राम 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 हरे हरे कृष्ण हरे हरे कृष्ण हरे राम हरे राम 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 हरे हरे कृष्ण हरे कृष्ण हरे राम राम हरे हरे कृष्ण हरे कृष्ण राम हरे कृष्ण हरे कृष्ण हरे राम हरे कृष्ण हरे कृष्ण हरे कृष्ण हरे राम हरे कृष्ण हरे कृष्ण हरे हरे राम हरे हरे कृष्ण हरे कृष्ण राम हरे राम कृष्ण हरे हरे राम हरे कृष्ण हरे राम हरे कृष्ण हरे राम हरे 208 ಆದ್ಮೇಲೆ ಹೇಳಿ ಮುಗಿಸ್ಬಿಡ ಮಾಡಿ ಮಾಡಿ ಕಂಟಿನ್ಯೂ ಮಾಡಿ ಶೋಭಾ ನಾಯ್ಕ ಮಾತಾಡಿ राम
ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ನಾಳೆ ಮತ್ತೆ ಭೇಟಿಯಾಗೋಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ. ಹರೇ ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ.